ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ತರಗತಿಯನ್ನು ಎಲ್ಲ ದೀಕ್ಷಾ ಶಿಕ್ಷಾ ಗುರುಗಳ ಒಂದು ಕೃಪೆಯನ್ನ ಪಡೀತಾ ಭಗವಂತನ ಕೃಪೆ ಗುರುಗಳ ಕೃಪೆಯಿಂದ ನಾವು ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮಂಗಳಾಚರಣೆಯನ್ನ, ಭಗವಂತನ ಕೃಪೆಯನ್ನ, ಗುರುಗಳ ಕೃಪೆಯನ್ನ ಪಡೆಯೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುಗಳಿಗೆ ಪ್ರಣಾಮಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುವೇ ನಮಃ. ಪ್ರಪಾದ್ರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ನಮಸ್ತೆ ಸಾರಸ್ವತಿ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ ಪಾಶ್ಚಾತ್ಯ ದೇಶತಾರಿಣೇ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆ ಮಹಾತ್ಮೆ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋ ಪಾರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರೋಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಸೊ ನಿನ್ನೆ ಒಂದು ತರಗತಿಯಲ್ಲಿ ನಾವು ಭಗವದ್ಗೀತೆ 6ನೇ ಅಧ್ಯಾಯದ 12ನೇ ಶ್ಲೋಕ ಅಂದ್ರೆ 11, 12ನೇ ಶ್ಲೋಕದವರೆಗೂ ನಾವು ತಿಳಿದುಕೊಂಡ್ವಿ. ಅಲ್ಲಿ ಅಷ್ಟಾಂಗದ ಯೋಗದ ಕುರಿತಾಗಿ ನಮಗೆ ಭಗವಂತ ಶ್ರೀಕೃಷ್ಣ ತಿಳಿಸ್ತಾ ಇರುವಂತದ್ದು. ಇನ್ನ ಮುಂದೆ 13 ಮತ್ತು 14ನೇ ಶ್ಲೋಕದಿಂದ ಇವತ್ತು ಪ್ರಾರಂಭ ಆಗುತ್ತೆ. ಇವತ್ತು ಶ್ಲೋಕನಲ್ಲಿ ಏನ್ ತಿಳ್ಕೊಳ್ಳೋಣ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6, 13 ಮತ್ತು 14ನೇ ಶ್ಲೋಕ. 13ನೇ ಶ್ಲೋಕ ಮೊದಲು ಹೇಳ್ತೀನಿ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಅದ್ರ ಉಚ್ಚಾರಣೆ ಯಾರಿಗಾದ್ರೂ ನೋಡಿ, ನಾನು ಮರ್ತೆ, ನಿನ್ನೆ ತರಗತಿಯಲ್ಲಿ ಏನಾದ್ರು ಡೌಟ್ಸ್ ಗಳಿದ್ರೆ ಇವತ್ತು ಹ್ಯಾಂಡ್ ರೈಸ್ ಮಾಡಿ. ಇದು ನಾನು ಶ್ಲೋಕನ ತಿಳಿಸಿ ನಾನು ಅದನ್ನ ಅಟೆಂಡ್ ಮಾಡ್ತೀನಿ. ತಮಂ ಕಾಯ ಶಿರೋಗ್ರೀವ, ಶಿರೋಗ್ರೀವಂ. ಇಲ್ಲಿ 3 ಪದಗಳಿದೆ. ಕಾಯ, ಶಿರಃ, ಗ್ರೀವಂ ಅಂತ. ಕಾಯ ಅನ್ಬೋದು ಶರೀರ, ಶಿರಃ ಅಂತಂದ್ರೆ ತಲೆ, ಗ್ರೀವಂ ಅಂತಂದ್ರೆ ನಮ್ದು ಒಂದು ಕುತ್ತಿಗೆ, ಗ್ರೀವಂ ಅಂತ ಕರೀತಾರೆ. ಇದನ್ನ ಪೂರ್ಣ ಹಾಗೆ ಹೇಳ್ಬೋದು, ಕಾಯ ಶಿರೋಗ್ರೀವಂ ಅಂತ ಹೇಳಿ ಸರಳವಾಗಿದೆ. ಧಾರಯನ್ನಚಲಂ, ಧಾರಯನ್ನಚಲಂ, ನಕ್ಕೆ ಒತ್ತಿದೆ, ಹಾಗಾಗಿ ಎನ್ನಚಲಂ, ನಕ್ಕೆ ನ ಒತ್ತು ಬಂದಾಗ ಹೇಳ್ಬೇಕು, ಧಾರಯನ್ನಚಲಂ. ಈ ಧಾರಯನ್ನಚಲಮನ್ನ ಬಿಡಿಸಿದಾಗ 2 ಪದಗಳಾಗುತ್ತೆ. ಧಾರಯನ್ ಅಚಲಂ ಅಂತ ಹೇಳಿ, ಅಂದ್ರೆ ಚಲಿಸದೇ ನಿಲ್ಲುವಂಥದ್ದು, ಧಾರಯನ್ ಅಚಲಂ ಅಂತ ಹೇಳಿ. ಸ್ಥಿರಃ ಅಂದ್ರೆ ನಿಶ್ಚಲವಾಗಿರುವಂಥದ್ದು. ಇದನ್ನ ನೀವು ಬಿಡಿಸೋದಾದ್ರೆ ಧಾರಯನ್ ಅಚಲಂ ಅಂತ ಹೇಳ್ಬೋದು. ಧಾರಯನ್ ಅಚಲಂ 2 ಪದವನ್ನ ಹಂಗ ಹೇಳ್ಬೋದು. ಮತ್ತೆ ಒತ್ತಿ ಹೇಳೋದಾದ್ರೆ ಮಧ್ಯದಲ್ಲಿ ನ ಒತ್ತಿ ಹೇಳು, ಧಾರಯನ್ ಅಚಲಂ. 3ನೇ ಲೈನ್ ಅಲ್ಲಿ ಸಂಪ್ರೇಕ್ಷ, ಪ್ರೇ ದೀರ್ಘ ಇದೆ, ಕ್ಷ ಮತ್ತೆ ಇದಿದೆ, ಕ್ಷ ಒತ್ತು ಮತ್ತೆ ಯ ಒತ್ತಿದೆ. ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ. ಇಲ್ಲಿ ಸಂಪ್ರೇಕ್ಷ ಪೂರ್ಣ ಹಾಗೇನೆ ಹೇಳ್ಬೇಕು, ಅದೇನ್ ಮತ್ತೆ ಬಿಡಿಸ್ಬೇಡಿ. ನಾಸಿಕಾಗ್ರಂ ಸ್ವಂ. 4ನೇ ಲೈನ್ ಅಲ್ಲಿ ದಿಶಶ್ಚಾನವಲೋಕಯನ್ ಅಂತ. ಇಲ್ಲಿ 3 ಪದಗಳು ಬರುತ್ತೆ. ದಿಶಃ, ಚ ಮತ್ತೆ ಅನವಲೋಕಯನ್ ಅಂತ ಹೇಳ್ತಾರೆ. ಅನವಲೋಕಯನ್. ಸೊ ಹಾಗೆ ನೀವು ಇಲ್ಲಿ ದಿಶಶ್ಚಾನವಲೋಕಯನ್, ದಿಶಶ್ಚಾನವಲೋಕಯನ್ ಅಥವಾ ದಿಶಶ್ಚ ಅವಲೋಕಯನ್ ಅಂತ ಹೇಳ್ಬೋದು. ದಿಶಶ್ಚ ಅನವಲೋಕಯನ್ ಅಂತ ಕರೀತಾರೆ. ಅನವಲೋಕಯನ್ ಅಂದ್ರೆ ಏನಿದು, ನವಲೋಕಯನ್ ಅಂದ್ರೆ ಇದು ನೋಡುವಂಥದ್ದು. ಅನವಲೋಕಯನ್ ಅಂದ್ರೆ ನೋಡದೇ ಇರುವಂಥದ್ದು ಅಂತ. ದಿಶಶ್ಚಾನವಲೋಕಯನ್, ದಿಶಶ್ಚ ಅನವಲೋಕಯನ್ ಅಂತ ಕೂಡ ಹೇಳ್ಬೋದು. ದಿಶಶ್ಚ ಅನವಲೋಕಯನ್, ಹಚ್ಬೇಕು ಅಲ್ಲಿ, ಶ ಆದ್ಮೇಲೆ ಚ ಒತ್ತಿದೆಲ್ಲ ಅದ್ ಮುಂದ್ಗಡೆ ಹಚ್ಬೇಕು, ಬಿಡಿಸ್ಬೇಕು, ಸೆಪರೇಟ್ ಮಾಡ್ಬೇಕು ಅಕ್ಷರನ. ದಿಶಶ್ಚ ಅನವಲೋಕಯನ್ ಅಂದ್ರೆ ಎಲ್ಲಾ ದಿಕ್ಕುಗಳನ್ನ ನೋಡದೇ ಇರುವಂತದ್ದು ಅಂತ ಇಲ್ಲಿ. ಇದ್ರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಮೊದಲನೇ ಲೈನಲ್ಲಿ ಸಮಂ ಕಾಯ ಶಿರೋಗ್ರೀವಂ. ಸಮಂ ಅಂತಂದ್ರೆ ಸಮನಾದ ರೀತಿಯಲ್ಲಿ ಅಥವಾ ನೇರವಾಗಿ ನೋಡುವಂಥದ್ದು ಅಂತ ಹೇಳಿ. ಆಮೇಲೆ ಕಾಯ ಶಿರೋಗ್ರೀವಂ, ಇಲ್ಲಿ 3 ಅಕ್ಷರಗಳು ಹೇಳಿದೆ. ಕಾಯ ಅಂದ್ರೆ ದೇಹ, ಶಿರಹ ಅಂದ್ರೆ ತಲೆ, ಗ್ರೀವ ಅಂದ್ರೆ ಕುತ್ತಿಗೆ. ಸೊ ಇದ್ರ ಅರ್ಥ ಏನು ಅಂದ್ರೆ ದೇಹ, ತಲೆ, ಕುತ್ತಿಗೆಯನ್ನ ಸರಿಯಾದ ನೇರ ರೇಖೆಯಲ್ಲಿ
ಇಡುವುದು ಅಂತ ಹೇಳ್ತಾರೆ. ಇದಕ್ಕೆ ಅಂದ್ರೆ ಅಷ್ಟಾಂಗ ಯೋಗದಲ್ಲಿ ನೀವು ಕುಳಿತುಕೊಳ್ಳುವಾಗ ಕೆಲವೊಂದು ನಿಯಮಗಳಿದೆ. ನಿಮ್ಮ ದೇಹ ನೆಟ್ಗೆ ಇರ್ಬೇಕು, ತಲೆ ಸ್ಟ್ರೇಟ್ ಆಗಿರ್ಬೇಕು, ಮುಂದೆ ಒಂದ್ ಕಡೆಗೆ ನೇರವಾಗಿ ನಿಮ್ಮ ಕಣ್ಣು ನೋಡ್ತಾ ಇರ್ಬೇಕು, ಕುತ್ತಿಗೆ ನೇರವಾಗಿ ಇಟ್ಟಿರ್ಬೇಕು, ಅದನ್ನ ಹೇಳ್ತಾ ಇರುವಂತದ್ದು. ಸರಿಯಾಗಿ ನೇರವಾಗಿ ಹಿಡಿದಿಟ್ಕೋಬೇಕು ನಿಮ್ಮ ದೇಹ, ತಲೆ, ಕುತ್ತಿಗೆ ಅಂತ ಹೇಳ್ತಾ ಇರುವಂತದ್ದು. ನೆಕ್ಸ್ಟ್ ಏನಿದೆ ಇಲ್ಲಿ, ಅದು ಕೂಡ ಧಾರೆಯನ್ ಅಂತ. ಧಾರೆಯನ್ನ ಏನಿದೆಲ್ಲ ಮೇಲಿನ ಪದಕ್ಕೆ ಬಂದ್ಬಿಡತ್ತೆ, ಅದು ಮೇಲಿನ ಲೈನಲ್ಲಿ ಧಾರೆಯನ್ ಅಂತ. ಅಂದ್ರೆ ಹಿಡಿದಿಟ್ಕೋಬೇಕು. ಧಾರೆಯನ್ ಅಂದ್ರೆ ಹಿಡಿದಿಟ್ಕೊಳ್ಳುವಂಥದ್ದು ಅಂತ, ಅಥವಾ ನಿಲ್ಲಿಸುವಂಥದ್ದು ಅಂತ ಹೇಳಿ ಕರೀತಾರೆ. ತಲೆ, ದೇಹ, ಕುತ್ತಿಗೆನ ಸರಿಯಾದ ನೇರ ರೇಖೆಯಲ್ಲಿ ಹಿಡಿದಿಟ್ಕೊಳ್ಳೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ, ಯಾರು ನೋಡಿ. ಮಾತಾಜಿ ಅವರನ್ನ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ ಅವರು. ನೆಕ್ಸ್ಟ್ 2ನೇ ಲೈನ್ ಅಲ್ಲಿ ಅಚಲಂ ಸ್ಥಿರಃ. 2ನೇ ಲೈನ್ ಅಲ್ಲಿ ಅಚಲಂ ಸ್ಥಿರ ಅಂದ್ರೆ ನೋಡಿ, ಮೊದಲನೇ ಲೈನ್ ಅಲ್ಲಿ ನಾನು ಧಾರೆಯನ್ನು ಕೂಡ ಮೇಲೆ ಒಯ್ದಿದ್ದೇನೆ. ಇಲ್ಲಿ ಕೆಳಗಡೆ ಅಚಲಂ ಸ್ಥಿರ. ಅಚಲಂ ಸ್ಥಿರ ಅಂದ್ರೆ ಚಲಿಸದೇ ಸ್ಥಿರವಾಗಿರುವಂತದ್ದು ಅಂತ. ಆಮೇಲೆ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ. ಸಂಪ್ರೇಕ್ಷ ಅಂತಂದ್ರೆ ನೋಡುತ್ತಾ ಅಂತ ಹೇಳಿ. ಸಂಪ್ರೇಕ್ಷ ಅಂದ್ರೆ ನೋಡುತ್ತಾ. ಎಲ್ಲಿ ನೋಡುತ್ತಾ? ನಾಸಿಕಾಗ್ರಂ. ಇಲ್ಲಿ 2 ಪದಗಳು ಬರುತ್ತೆ. ಯಾವ್ಯಾವ್ದು? ನಾಸಿಕಾ ಮತ್ತು ಅಗ್ರಂ ಅಂತ. ನಾಸಿಕಾ ಅಂದ್ರೆ ಮೂಗು, ಅಗ್ರಂ ಅಂದ್ರೆ ತುದಿ. ಎಲ್ಲಿ ನೋಡೋದು? ಮೂಗಿನ ತುದಿಯನ್ನ ನೋಡೋದು ಅಂತ ಹೇಳ್ತಾ ಇದ್ದಾರೆ. ಮೂಗಿನ ತುದಿಗೆ ದೃಷ್ಟಿಯನ್ನ ಕೇಂದ್ರೀಕರಿಸುವಂಥದ್ದು. ಯಾರ್ದು? ತನ್ನದ್ದು. ಅದಕ್ಕಾಗಿ ಸ್ವಂ ಅಂತ ಕೊಟ್ಟಿದ್ದಾರೆ ಮುಂದೆ. ನಾಸಿಕಾಗ್ರಂ ಸ್ವಂ. ಒಟ್ಟಾರೆ ಇದೇನು ಅಂದ್ರೆ ತನ್ನ ಮೂಗಿನ ತುದಿಗೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸುವುದು ಅಂತ ಹೇಳಿ ಇಲ್ಲಿ ಹೇಳೋದು. ಆಮೇಲೆ ದಿಶಶ್ಚ ಅನವಲೋಕಯನ್. ದಿಶಶ್ಚ, ದಿಶ ಅಂದ್ರೆ ಏನು? ಎಲ್ಲ ದಿಕ್ಕುಗಳು, ಅಥವಾ ಇತರ ದಿಕ್ಕುಗಳು. ಅನವಲೋಕಯನ್ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ದಿಕ್ಕುಗಳನ್ನ ನೋಡದೇ ಇರುವಂತದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅಥವಾ ಗಮನ ಕೊಡಬಾರದು ಅಂತ. ಬೇರೆ ದಿಕ್ಕುಗಳಲ್ಲಿ ಅಥವಾ ಎಲ್ಲಾ ದಿಕ್ಕುಗಳಲ್ಲಿ ಗಮನವನ್ನ ಕೊಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಸೊ ಒಟ್ಟಾರೆ ಇದರೊಂದು ಅರ್ಥ ಏನು ಅಂದ್ರೆ, ಒಬ್ಬ ಯೋಗಿ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡ್ತಾ ಇರುವಂತವನು ತನ್ನ ದೇಹ ಆಗಿರ್ಬೋದು, ತಲೆ, ಕುತ್ತಿಗೆಯನ್ನ ಸರಿಯಾದ ನೇರ ಸ್ಥಿತಿಯಲ್ಲಿ ಇಟ್ಕೋಬೇಕು. ಆಮೇಲೆ ತನ್ನ ಒಂದು ದೃಷ್ಟಿಯನ್ನ ಮೂಗಿನ ತುದಿಯ ಮೇಲೆ ಕೇಂದ್ರೀಕರಿಸಬೇಕು. ಮತ್ತೆ ಇತರ ದಿಕ್ಕುಗಳ ಕಡೆಗೆ ಗಮನ ಕೊಡಬಾರದು ಅಂತ ಹೇಳ್ತಾರೆ. 3 ಜನರ ಹೆಸರಲ್ಲಿ ಕಂಟಿನ್ಯೂ ಮಾಡಿ ಮತ್ತೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ನಿನ್ನ ಎಲ್ಲಿಂದ ಬಿಟ್ಟೇನು ಅಲ್ಲಿಂದ ಮಾಡ್ತೀನಿ ಮಾತಾಜಿ. ಸರಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಕೇಳಿಸ್ತಾ ಇಲ್ವಾ? ಮಾತಾಜಿ. ಮ್ಯೂಟ್. ಹೇಳಿ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯಾನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಶೀತಲ್ ಮಾತಾಜಿ. ಸೌಮ್ಯ ಪ್ರಭಾ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ. ಅದು ಸೌಮ್ಯ ಪ್ರಭಾ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಓಕೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಂ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಕೃಷ್ಣ ಮಾತಾಜಿ. ಸಮಂ ಕಾರ್ಯ ಶಿರೋಗ್ರೀವಂ ಧಾರಯನ್ನಾಚಲಂ ಸ್ಥಿರಃ ಸಂಪ್ರೇಷೆ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯಾನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೀವು ಸಂಪ್ರೇಕ್ಷಾ ಅಲ್ಲ, ಕ್ಷ. ಮತ್ತೆ ದಿಶಶ್ಚಾನವಲೋಕಯನ್. ಸಂಪ್ರೇಕ್ಷ್ಯ ದಿಶಾವಲೋಕಯಾನ್. ಸರ್ವಾಯ್ತಾ ಮಾತಾಜಿ? ಸರಿ ಮಾತಾಜಿ. ಹರೇ ಕೃಷ್ಣ. ಸ್ತುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಮಂ ಕಾಯ ಶಿರೋಗ್ರೀವಂ
धारयन्नचलं स्थिरः सम्प्रेक्ष्य नासिकाग्रं स्वं दिशश्चानवलोकयन्. हरे कृष्ण माताजी. ಅರೆ ಹರೇ ಆಯ್ತು ಕೃಷ್ಣ ಅನ್ಕೋತೀನಿ ಮಾತಾಜಿ. ಮಾತಾಜಿ ಎಲ್ಲರದು. ಆಯ್ತು ಮಾತಾಜಿ. ಆಯ್ತು ಮಾತಾಜಿ. ಓಕೆ, ಸೊ ಎರಡು ಕೂಡಿದೆ. ಯಾಕಂದ್ರೆ ಮತ್ತೆ ಯೋಗಿ ಹೇಗಿರ್ಬೇಕು ಅನ್ನೋದ್ರೆ ಮತ್ತೆ ಇದೆ ಶ್ಲೋಕದಲ್ಲಿ ಮುಂದುವರಿಸ್ತಾರೆ. ಏನಿದೆ ಅಂತ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 14ನೇ ಶ್ಲೋಕ. ಪ್ರಶಾಂತಾತ್ಮ ವಿಗತಭಿಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಪ್ರಶಾಂತಾತ್ಮ ವಿಗತಭಿಃ ಉಚ್ಚಾರಣೆ ಬರುತ್ತೆ ನೋಡಿ. ಪ್ರಶಾಂತಾತ್ಮ ವಿಗತಭಿಃ. ಭಿ ಬಿಹಿ ಅನ್ಬೇಡಿ, ದೊಡ್ಡ ಭದೆ ಭಿಹಿ. ಮತ್ತೆ ಅಲ್ಲಿ ಹಿ ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಹಿಂದಿನ ಒಂದು ವ್ಯಂಜನಕ್ಕೆ ಇರುವಂತಹ ಸ್ವರ ಈ ಇದೆ. ಹಾಗಾಗಿ ವಿಸರ್ಗ ಕೂಡ ಹಿ ಅಂತ ಹೇಳ್ಬೇಕು. ವಿಸರ್ಗಕ್ಕೂ ಕೂಡ ನಾವು ಈ ಹಚ್ಬೇಕು. ಹಾಗಾಗಿ ವಿಗತ ಬಿಹಿ ಅಂತ ಆಗುತ್ತೆ. ಬ್ರಹ್ಮಚಾರಿ ವೃತೆ ಸ್ಥಿತಃ ಮನಃ ಸಂಯಮ್ಯ. ಇಲ್ಲಿ ಮನಃ ಅನ್ಬೇಡಿ, ಮಧ್ಯದಲ್ಲಿ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಇದ್ರ ಒಂದು ಅರ್ಥನ ತಿಳ್ಕೊಳ್ಳೋಣ. ಪ್ರಶಾಂತಾತ್ಮ ಅಂದ್ರೆ ಇದನ್ನ ಬಿಡಿಸಿದಾಗ ಪ್ರಶಾಂತ ಆತ್ಮ ಅಂತ ಆಗತ್ತೆ. ಅಂದ್ರೆ ಈ ಒಂದು ಮನಸ್ಸು, ಆತ್ಮ ಅಂತಂದ್ರೆ ಇಲ್ಲಿ ಆತ್ಮ ಅಂತಂದ್ರೆ ಮನಸ್ಸಿಗೆ ಹೇಳ್ತಾರೆ. ಸೊ ಶಾಂತ ಮನಸ್ಸಿನವನು ಅಂತ ಹೇಳಿ ಕರೆಯುವಂಥದ್ದು, ಅಥವಾ ಉದ್ವಿಗ್ನಕ್ಕೆ ಒಳಗಾಗದೇ ಇರುವಂತಹ ಮನಸ್ಸು, ಅದಕ್ಕೆ ಅನುದ್ವಿಗ್ನ ಅಂತೂ ಕೂಡ ಕರೀತಾರೆ. ಅನುದ್ವಿಗ್ನಕ್ಕೆ ಒಳಗಾಗದೇ ಇರುವಂತ ಅನುದ್ವಿಗ್ನವಾದ ಮನಸ್ಸುಳ್ಳವನಾಗಿ, ಅಥವಾ ಉದ್ವಿಗ್ನ ಇಲ್ಲದವನ ಮನಸ್ಸುಳ್ಳವನಾಗಿ ಅಂತ ಹೇಳ್ತಾರೆ ಅಂತೇಳಿ. ವಿಗತ ಭಿಹಿ, ಇಲ್ಲಿ ವಿಗತ ಭಿಹಿ ಅಂದ್ರೆ ವಿಗತ ಅಂತಂದ್ರೆ ಭಯ, ಭಿಹಿ ಅಂದ್ರೆ ಭಯ ರಹಿತನಾದಂಥವನು ಅಂತ ಹೇಳಿ. ವಿಗತ ಭಯದಿಂದ ಮುಕ್ತನಾದಂಥವನು ವಿಗತ ಭಿಹಿ. ನೆಕ್ಸ್ಟ್ ಬ್ರಹ್ಮಚಾರಿ ವೃತೆ ಸ್ಥಿತಃ. ಬ್ರಹ್ಮಚಾರಿ ವೃತೆ ಅಂದ್ರೆ ಬ್ರಹ್ಮಚಾರ್ಯದ ವ್ರತದಲ್ಲಿ. ಸ್ಥಿತಃ ಅಂತಂದ್ರೆ ನೆಲೆಸಿದವನಾಗುವಂಥದ್ದು. ಬ್ರಹ್ಮಚಾರ್ಯ ವ್ರತದಲ್ಲಿ ಇರುವಂಥದ್ದು, ಬ್ರಹ್ಮಚಾರ್ಯ ವ್ರತವನ್ನ ಮಾಡುವಂಥದ್ದು ಅಂತ ಹೇಳಿ, ಅನುಸರಿಸುವಂಥದ್ದು ಅಂತ. ನೆಕ್ಸ್ಟ್ 3ನೇ ಲೈನಲ್ಲಿ ಮನಃ ಸಂಯಮ್ಯ. ಮನಃ ಸಂಯಮ್ಯ ಅಂದ್ರೆ ಮನ ಅಂದ್ರೆ ಮನಸ್ಸು, ಸಂಯಮ್ಯ ಅಂತಂದ್ರೆ ಸಂಯಮದಿಂದ ಇಡುವಂಥದ್ದು ಅಂತ, ಅಂದ್ರೆ ನಮ್ಮ ಮನಸ್ಸನ್ನ ನಿಯಂತ್ರಿಸಿಕೊಳ್ಳುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಅಂದ್ರೆ ಮಚ್ಚಿತ್ತ ಅಂತಂದ್ರೆ ಇಲ್ಲಿ ಇದನ್ನ ಬಿಡಿಸಿದಾಗ ಮತ್ ಚಿತ್ತ ಅಂತ ಆಗತ್ತೆ. ಮತ್ ಚಿತ್ತ, ಮತ್ ಅಂತಂದ್ರೆ ಕೃಷ್ಣ ಹೇಳ್ತಾ ಇರುವಂತದ್ದು ನನ್ನ ಮೇಲೆ ಅಂತ. ಅಲ್ಲಿ ಮತ್ ಅಂತ ಹೇಳ್ತಾ ಇರುವಂತ ಕೃಷ್ಣ ನನ್ನ ಮೇಲೆ ನಿನ್ನ ಮನಸ್ಸನ್ನ ಕೇಂದ್ರೀಕರಿಸಿದವನಾಗು ಅಂತ. ಸೊ ಯುಕ್ತ ಅಂದ್ರೆ ಅದೇ ಒಂದು ಹಂತವನೇ ವಾಸ್ತವಿಕವಾದಂತಹ ಯೋಗಿ. ಮತ್ತೆ ಆಸೀತ ಅಂದ್ರೆ ಕುಳಿತುಕೊಳ್ಳುವಂಥದ್ದು ಅಂತ ಹೇಳಿ. ಅಂದ್ರೆ ಮಚ್ಚಿತ್ತ ಮತ್ಪರಃ, ನನ್ನಲ್ಲಿ ಚಿತ್ರ ಕೇಂದ್ರೀಕರಿಸಿ ನನ್ನನ್ನೇ ಪರಮ ಗುರಿಯಾಗಿ ನೀನು ತಿಳ್ಕೊಂಡು ನೀನು ಯೋಗಕ್ಕೆ ಕುಳಿತುಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದು ಒಂದು ಪೂರ್ಣ ರೀತಿಯಾದ ಒಂದು ಅರ್ಥ ಏನಾಗತ್ತಂದ್ರೆ, ಒಬ್ಬ ಅಷ್ಟಾಂಗ ಯೋಗ ಅಭ್ಯಾಸ ಮಾಡುವಂಥವನು ಶಾಂತ ಮನಸ್ಸಿನವನಾಗಿರ್ಬೇಕು, ಭಯರಹಿತನಾಗಿರ್ಬೇಕು, ಮತ್ತು ಬ್ರಹ್ಮಚರ್ಯ ವ್ರತವನ್ನ ಪಾಲಿಸಬೇಕು, ಮತ್ತು ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಕೇಂದ್ರೀಕರಿಸಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ 5 ಜನರಿಗೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಪ್ರಶಾಂತ ಆತ್ಮ ವಿಗತ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನ ಸಂಯಮ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಪ್ರಶಾಂತ ಆತ್ಮ ವಿಗತ ಬಿಹಿ
ब्रह्मचारी व्रते स्थितः मनः संयम्य मच्चित्तो युक्त आसीत मत्परः। हरे कृष्ण माताजी, थैंक ಗಾಯತ್ರಿ ಆರ್ ಮಾತಾಜಿ. हरे कृष्ण माताजी। प्रशान्तात्मविगतभिः ब्रह्मचारे व्रते स्थितः मनः संयम्य मच्चित्तो युक्त आसीत मत्परः। हरे कृष्ण माताजी, ಹರೇ ಧನ್ಯವಾದಗಳು. ಕೃಷ್ಣ. ಗೀತಾ ಮಾತಾಜಿ. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ. ಗೀತಾ ಕೊಡೇಕಲ್ ಮಾತಾಜಿ. प्रशान्तात्मा विगतभिः ब्रह्मचारी व्रते स्थितः मनः संयम्य मच्चित्तो युक्त आसीत मत्परः। हरे कृष्ण. ಹರೇ ಕೃಷ್ಣ. ಗಾಮಿ ಕಕ್ಕೇರಿ ಮಾತಾಜಿ. प्रशान्तात्मा विगतभिः ब्रह्मचारी व्रते स्थितः मनः संयम्य मच्चित्तो युक्त आसीत मत्परः। ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ ಮತ್ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 ಶ್ಲೋಕ. ಯುಂಜನ್ನೇವಂ ಸದಾತ್ಮಾನಂ ಏನ್ ಸುಳ್ಳಿತ? ಯೋಗಿ. ಮ್ಯೂಟ್ ಮಾಡ್ಕೊಳ್ಳಿ ಸಾರಿ ಮಾತಾಜಿ. ಸಾರಿ ಸಾರಿ ಸಾರಿ. ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಇದ್ರ ಉಚ್ಚಾರಣ ನೋಡೋಣ. ಯುಂಜನ್ನೇವಂ, ಇಲ್ಲಿ 2 ಪದಗಳಿದೆ. ಯುಂಜನ್ ಏವಂ ಅಂತ ಅಂದ್ರೆ ಯುಂಜನ್ ಏವಂ ಅಂದ್ರೆ ಅದರ ಹಾಗೆ, ಮೇಲೆ ಹೇಳಿದ ಹಾಗೆ. ಯುಂಜಂ ಅಂದ್ರೆ ಅಭ್ಯಾಸ ಮಾಡು ಅಂತ. ಅಂದ್ರೆ ಈಗಾಗ್ಲೇ ಭಗವಂತ ಹೇಳಿದಲ್ಲ, ಶಾಂತ ರೀತಿಯಿಂದ ಭಯಮುಕ್ತವಾಗಿರ್ಬೇಕು, ಬ್ರಹ್ಮಚರ್ಯ ವ್ರತ ಪಾಲಿಸ್ಬೇಕು, ಮನಸ್ಸು ನಿಗ್ರಹಿಸ್ಬೇಕು, ಮತ್ತೆ ನಿನ್ನ ಚಿತ್ತದಲ್ಲಿ ನನ್ನನ್ನ ನೀನು ಕೇಂದ್ರೀಕರಿಸಬೇಕು ಅಂತ. ಸೊ ಹೀಗೆ ನೀನು ಅಭ್ಯಾಸ ಮಾಡ್ತಾ ಸದಾತ್ಮಾನಂ, ಸದಾ ನಿರಂತರವಾಗಿ, ಆತ್ಮಾನಂ, ಆತ್ಮಾನಂ ಅಂದ್ರೆ ಇಲ್ಲಿ ದೇಹ ಮನಸ್ಸು ಮತ್ತೆ ಆತ್ಮಕ್ಕಾಗಿ ಹೇಳ್ತಾ ಇರುವಂತದ್ದು. ಮಾನಂ ಯೋಗಿ ನಿಯತ ಮಾನಸಃ. ನಿಯತ ಮಾನಸ ಅಂತಂದ್ರೆ ಮಾನಸ ಅಂದ್ರೆ ಮನಸ್ಸು, ನಿಯತ ಅಂದ್ರೆ ನಿಯಂತ್ರಿತವಾದಂತ ಮನಸ್ಸಿಗೆ ನಿಯತ ಮಾನಸ ಅಂತ ಕರೀತಾರೆ. ಆಮೇಲೆ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಮಧಿಗಚ್ಚತಿ. ಮತ್ ದ ವ್ಯಂಜನ ಇದೆ ತಕ್ಕೆ, ಮತ ಅನ್ನಂಗಿಲ್ಲ, ಮತ್ತೆ ಅಲ್ಲಿ ನೀವು ಗ್ಯಾಪ್ ಬಿಡೋ ಅವಶ್ಯಕತೆ ಇಲ್ಲ. ಯಾವಾಗ ವ್ಯಂಜನ ಇದ್ದಾಗ ಮತ್ ಸಂಸ್ಥಾ ಕೂಡಿನೇ ಹೇಳ್ಬೇಕು. ಮತ್ ಸಂಸ್ಥಾ. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಯಾಕಂದ್ರೆ ವ್ಯಂಜನ ಕೊಟ್ಟಿದ್ದಾರೆ ಅಲ್ಲಿ. ಬಟ್ ವ್ಯಂಜನ ಕೊಟ್ಟಾಗ ತಿಳ್ಕೊಬೇಕು, ಗ್ಯಾಪ್ ಕೊಡಬಾರ್ದು ಅಂತ. ಮತ್ ಸಂಸ್ಥಾಂ ಅಧಿಗಚ್ಚತಿ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ನೀವು ಸಂಸ್ಥಾಂ ಅಧಿಗಚ್ಚತಿನ ಬಿಡಿಸಿದಾಗ ಸಂಸ್ಥಾಂ ಮುಂದೆ ಅಧಿಗಚ್ಚತಿ ಬರುತ್ತೆ. ಸೊ ಹಾಗಾಗಿ ನೀವು ಕೂಡಿ ಮತ್ ಸಂಸ್ಥಾಂ ಅಧಿಗಚ್ಚತಿ ಅಂತ ಹೇಳಿ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಏವ ಯುಂಜನ್, ಇದಕ್ಕೆ ಏವಂ ಯುಂಜನ್ ಏವಂ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಂದ್ರೆ ಅದರರ್ಥ ಏವ ಯುಂಜನ್ ಅಂತ. ಸೊ ಈ ರೀತಿಯಲ್ಲಿ ಧ್ಯಾನಾಭ್ಯಾಸ ಮಾಡುತ್ತಾ ಸದಾತ್ಮಾನಂ, ಸದಾ ಅಂದ್ರೆ ಯಾವಾಗ್ಲೂ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು, ಮೇಲೆ ಹೇಳಿರುವಂತದ್ದು ನಿನ್ನ ಮನಸ್ಸನ್ನ ನನ್ನ ಮೇಲೆ ಕೇಂದ್ರೀಕರಿಸುವಂತ ಹಾಗೆ ನೀನ್ ನನ್ನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ಯೋಗಿ ನಿಯತ ಮಾನಸಃ, ಮನಸ್ಸನ್ನ ಸಂಪೂರ್ಣ ನಿಯಂತ್ರಿಸಿದ ಯೋಗಿ ಅಂತ ಹೇಳಿ. ಮನಸ್ಸನ್ನ ಸಂಪೂರ್ಣ ನಿಯಂತ್ರಿಸಿದಂತ ಯೋಗಿ. ಶಾಂತಿ ನಿರ್ವಾಣ ಪರಮಾಂ ಅಂದ್ರೆ ಪರಮ ಶಾಂತಿಯನ್ನ ಪಡಿತಾನೆ ಅಂತ. ಸೊ ಯಾರು ಮನಸ್ಸನ್ನ ಸಂಪೂರ್ಣವಾಗಿ ನಿಯಂತ್ರಿಸ್ತಾನೋ ಅಂತ ಯೋಗಿ ಪರಮ ಶಾಂತಿಯನ್ನ ಪಡಿತಾನೆ. ಶಾಂತಿ ನಿರ್ವಾಣ ಪರಮಾಂ. ಆಮೇಲೆ ಮತ್ ಸಂಸ್ಥಾಂ ಅಧಿಗಚ್ಚತಿ. ಮತ್ ಸಂಸ್ಥಾಂ ಅಂದ್ರೆ ಭಗವದ್ಧಾಮವನ್ನ ಅಂತ ಹೇಳ್ತಾ ಇರುವಂತದ್ದು. ಭಗವದ್ಧಾಮವನ್ನ ಅಧಿಗಚ್ಚತಿ ಅಂದ್ರೆ ಹೊಂದುತ್ತಾನೆ ಅಥವಾ ಹೋಗ್ತಾನೆ ಅಂತ ಹೇಳಿ. ಮತ್ ಸಂಸ್ಥಾಂ ಅಂದ್ರೆ ಗೊತ್ತು ನಿಮ್ಗೆ, ಸಂಸ್ಥಾಂ ಅಂದ್ರೆ ಅವನ ಸ್ಥಳ. ನನ್ನ ಸ್ಥಳವನ್ನ
ಪಡಿತೀಯಾ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಕೃಷ್ಣನ ಒಂದು ಪರಮಗತಿಯನ್ನ ಪಡಿತೀವಿ ಅಂತ ಇದ್ರ ಅರ್ಥ. ಒಟ್ಟಾರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂದ್ರೆ, ಸೊ ಯಾರು ಈ ರೀತಿಯಾಗಿ ಮೇಲೆ ಹೇಳಿರುವ ರೀತಿಯಾಗಿ ಎಲ್ಲಿ 13, 14 ಶ್ಲೋಕದಲ್ಲಿ ಹೇಳಿರೋ ಹಾಗೆ ಭಗವಂತ ಹೇಳಿರೋ ಹಾಗೆ ಮನಸ್ಸನ್ನ ನಿಯಂತ್ರಿಸಿ ಸದಾ ಧ್ಯಾನ ಮಾಡುವ ಯೋಗಿ ಪರಮ ಶಾಂತಿಯನ್ನ ಪಡಿತಾನೆ. ಆ ಶಾಂತಿ ಏನು ಸೊ ಹೀಗೆ ಆ ಒಂದು ಶಾಂತಿ ಏನಾಗುತ್ತೆ, ಕೃಷ್ಣನಲ್ಲಿ ಸ್ಥಿತವಾಗಿರುವ ಒಂದು ನಿಜವಾದ ಮೋಕ್ಷ ಆಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಭಗವದ್ಧಾಮವನ್ನ ನಮಗೆ ಭಗವದ್ಧಾಮ ಹೊಂದಲಿಕ್ಕೆ ಅದು ಸಹಾಯ ಮಾಡುತ್ತೆ. 5 ಜನರ ಹೆಸರು ಹೇಳ್ಬಿಡಿ ಮಾತಾಜಿ, ಅವ್ರು ಕಂಟಿನ್ಯೂ ಮಾಡ್ಕೊಳ್ತಾರೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅರಣಿ ಕಕ್ಕೇರಿ ಮಾತಾಜಿ, ಹೊಂಗೀರನ ಮಾತಾಜಿ, ಜಯದ ಮಾತಾಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಮಾತಾಜಿ ಈಗ ಓದ್ತೆ ನಾನು 14ನೇ ಶ್ಲೋಕ. ನೀವು ಓದಿದ್ರಲ್ಲ? ಹರಿಣಿ ಕಕ್ಕೇರಿ ಓದ್ದೆ. ಹಾ, ಇದು ಓದ್ಲಾ ಮಾತಾಜಿ? ಹೊಂಗೀರನ ಅಲ್ಲ ಮಾತಾಜಿ, ಅವ್ರು ಬೇಡ. ಹೊಂಗೀರನ ಮಾತಾಜಿ ಓದ್ಲಿ. ಓಕೆ, ಹೊಂಗೀರನ ಮಾತಾಜಿ. ಧನ್ಯವಾದ. युञ्जन्नेवं तदात्मनं योगी नियत मानसः शान्तं निर्वाणं परमा मत्संस्था मदिगच्छति. ಹಲೋ, ಹರೇ ಕೃಷ್ಣ ಮಾತಾಜಿ. ಇದು ಮತ್ಸಂಸ್ಥಾಂ ಕೂಡಿ ಹೇಳ್ಬೇಕು. ಮತ್ಸಂಸ್ಥಾಂ ಅಧಿಗಚ್ಚತಿ. ಮದಿಗಚ್ಚತಿ ಇಲ್ಲ ಮಧಿಗಚ್ಚತಿ ಅದಕ್ಕೆ ಅರ್ಥ ಬೇರೆ ಆಗುತ್ತೆ. ಅದು ಅರ್ಥನೇ ಅಲ್ಲ. ಮತ್ಸಂಸ್ಥಾಂ ಮಗೆ ಹಿಂದಕ್ಕೆ ತಗೋಬೇಕು, ಮುಂದೆ ಹಚ್ಬೇಕು. ಮತ್ಸಂಸ್ಥಾಂ ಅಧಿಗಚ್ಚತಿ. ಹೇಳಿ. ಮತಿ ಸಂಸ್ಥಾಂ ದಿಗಚ್ಚತಿ. ಮತಿ ಅಲ್ಲ, ಅಧಿಗಚ್ಚತಿ. ಅತಿಗಚ್ಚತಿ. ಸರಿ, ನೆಕ್ಸ್ಟ್ ಹೇಳಿ. ಜಯದ ಮಾತಾಜಿ. ಜಯದ ಮಾತಾಜಿ ಹೇಳ್ತೀರಾ? युञ्जन्नेवं सदात्मानं योगी नियत मानसः शान्तिं निर्वाण परमं मत्संस्थामधिगच्छति. हरे कृष्ण माताಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಶ್ಲೋಕ 15. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಕಾಂತಮಣಿ ಕರೀಲಿಲ್ಲ. ಹೌದಾ ಮಾತಾಜಿ? ಹೇಳಿದ್ದೆ ನಾನು, ಆಮೇಲೆ ಹೇಳಿರಂತ ಮಾತಾಜಿ. ಮಾತಾಜಿ. ಆಗಿದೆ ಮಾತಾಜಿದು? 5 ಜನ ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6ರ 16ನೇ ಶ್ಲೋಕ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ. ಇದನ್ನ ಒಂದು ಉಚ್ಚಾರಣೆ. ನಾತ್ಯಶ್ನತಸ್ತು ಅಂದ್ರೆ ಇಲ್ಲಿ 3 ಪದ ಬರುತ್ತೆ. ನಾತ್ಯಶ್ನತಸ್ತು ಯಾವ 3 ಪದ ಅಂದ್ರೆ ನ ಅತಿ ಅಶ್ನತಃ ಅಂತ ಕರೀತಾರೆ. ಕೂಡಿದಾಗ ನಾತ್ಯಶ್ನತಸ್ತು. ಮತ್ತೆ ತು ಅಂತೂ ಕೂಡ ಬರುತ್ತೆ, ಅಲ್ಲಿ ತು ಇದೆಯಲ್ಲ, ಅದು 4 ಪದ ಆಗುತ್ತೆ. ನಾತ್ಯಶ್ನತಸ್ತು. ಶೋಕೆ ನ ಒತ್ತಿದೆ, ಸ್ತೂ ಇದೆ. ನಾತ್ಯಶ್ನತಸ್ತು ನ ಅತಿ ಅಶ್ನತಃ ಮತ್ತೆ ತು ಅಂತ ಹೇಳಿ ಬರುತ್ತೆ. ಇವು ನೀವು ಏನ್ ಹೇಳ್ಬೋದು ಅಂದ್ರೆ ನ ಅತಿಷ್ಣತಃ ಅಂತ ಹೇಳ್ಬೋದು. ನ ಅತಿಷ್ಣತಃ
ತು ಯೋಗೋಸ್ತಿ ಬಿಡಿಸೋದಾದ್ರೆ ನ ಅತಿಷ್ಣತಃ ನ ಅತಿಷ್ಣತಃ ನೋಡಿ ಯಾರು ನೆನ್ಪಿಟ್ಟುಕೊಳ್ತೀರಾ? ನ ಅತಿಷ್ಣತಃ ತು ಯೋಗೋಸ್ತಿ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ನೀವು ಕೂಡಿ ಹೇಳೋರಾದ್ರೆ ಕೂಡಿ ಹೇಳಿ. ನ ಅತ್ಯಷ್ಣತಸ್ತು ಯೋಗೋಸ್ತಿ. ಗೋ ಮುಂದೆ ನೋಡಿ ಅವಗ್ರಹ ಇದೆ ಅಲ್ಲಿ, ಸೊ ಹಾಗೆ ಅಲ್ಲಿ ಅಸ್ಥಿ ಬರುತ್ತೆ. ಅವಗ್ರಹದ ಒಂದು ಅಕ್ಷರ ಅ. ಯೋಗೋಸ್ತಿ ಸಕೆ ತವತ್ತಿದೆ ಗಮನಿಸಿ. ನಚೈಕಾಂತಂ ನಚೈಕಾಂತಂ ಇದನ್ನ ಬಿಡಿಸಿದಾಗ ನ ಚ ಏಕಾಂತಂ ಅಂತ ಕರೀತಾರೆ. ನ ಚ ಏಕಾಂತಂ. ಅಶ್ನತಃ ನ ಚ ಏಕಾಂತಂ ಅಶ್ನತಃ. ಹೀಗೆ 3 ಪದಗಳು. ಯಾರು ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ನೀವಾದ್ರೂ ಮ್ಯೂಟ್ ಮಾಡಿ ಅವರಿಗೆ. ನ ಚೈಕಾಂತಂ ಅನಶ್ನತಃ ನ ಚ ಏಕಾಂತಂ ಅಶ್ನತಃ ಅಂತ ಹೇಳ್ತಾರೆ. ಇದರ ಅರ್ಥ ನಿಮ್ಗೆ ಹೇಳ್ತೇನೆ ಆಮೇಲೆ. ಇದನ್ನ ನೀವು ಬಿಡಿಸೋದಾದ್ರೆ ನ ಚೈಕಾಂತಂ ಅನಶ್ನತಃ ಅಂತ ಹೇಳ್ಬೋದು. ಬಿಡಿಸ್ಬೇಕು ಇಲ್ಲಿ ನ ಚೈಕಾಂತಂ ವರ್ಗೂ ಹೇಳಿ, ಮ ಆದ್ಮೇಲೆ ಅಲ್ಲಿ ಹಚ್ಚ ಅನಶ್ನತಃ ನ ಚೈಕಾಂತಂ ಅನಶ್ನತಃ ಅಂತ ಹೇಳ್ಬೋದು. ನ ಚಾತಿ ಸ್ವಪ್ನಶೀಲಸ್ಯ. ಇಲ್ಲಿ ಬಿಡಿಸಿದಾಗ ಇದು ಕೂಡ 4 ಪದಗಳಿದೆ. ನ ಚ ಅತಿ ಸ್ವಪ್ನಶೀಲಸ್ಯ ಅಂತ ಕರೀತಾರೆ. ನ ಚಾತಿ ಸ್ವಪ್ನಶೀಲಸ್ಯ ಅಂದ್ರೆ ನ ಚ ಅತಿ ಸ್ವಪ್ನಶೀಲಸ್ಯ ಅಂತ ಹೇಳ್ತಾರೆ. ಆಮೇಲೆ ನೋಡಿ ಸೊಕೆ ಒತ್ತು, ಪಕ್ಕೆ ನ ಒತ್ತಿದೆ, ಶೀಕೆ ದೀರ್ಘ ಇದೆ, ಒತ್ತು ದೀರ್ಘ ನೋಡಿ. ಜಾಗ್ರತೋ ನೈವ ಚಾರ್ಜನ. ಇಲ್ಲಿ ಜಾಗ್ರತಃ ನ ಏವ ಚ ಅರ್ಜುನ ಅಂತ ಹೇಳಿದಾಗೆ, ಹಾಗಾಗಿ ನ ಏವ ಚ ಅರ್ಜುನ ಅಂತ ಹೇಳಿದಾಗ ಚಾರ್ಜುನ ಅಂತ ಹೇಳಿ ಇಲ್ಲಿ ಕೂಡಿ ಆಗಿದೆ. ಇದ್ರೊಂದು ಅರ್ಥ ನೋಡ್ಕೊಂಡ್ ಬರೋಣ. ಮೊದ್ಲೇ ಒಂದು ಲೈನ್ ಅಲ್ಲಿ ನಾತ್ಯಶ್ನತಸ್ತು ಯೋಗೋಸ್ತಿ ಅಂದ್ರೆ ನ ಅತಿಷ್ಣತಃ ತು ಯೋಗ ಅಸ್ತಿ. ನ ಅತಿಷ್ಣತಃ ತು ಯೋಗ ಅಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಅತಿಯಾಗಿ ತಿನ್ನುವವನಿಗೆ, ಅಶ್ನತಃ ಅಂದ್ರೆ ತಿನ್ನುವವನಿಗೆ, ಯೋಗ ಅಂತಂದ್ರೆ ಪರಮೋನ್ನತನೊಂದಿಗೆ ಸಂಬಂಧವನ್ನ ಕಲ್ಪಿಸಿಕೊಳ್ಳುವಂಥದ್ದು. ಸೊ ಅತಿಯಾಗಿ ತಿನ್ನುವವನಿಗೆ ಈ ಯೋಗ ಸಾಧ್ಯ ಇಲ್ಲ. ಭಗವಂತನ ಜೊತೆಗೆ ಸಂಪರ್ಕ ಕಲ್ಪಿಸಿಕೊಳ್ಳೋದು ಸಾಧ್ಯ ಆಗೋದಿಲ್ಲ. ನಚೈಕಾಂತಂ ಅನಶ್ನತಃ. ಅನಶ್ನತಃ ಅಂತಂದ್ರೆ ತಿನ್ನದಿರುವವನಿಗೂ ಕೂಡ. ಅಶ್ನತಃ ಅಂದ್ರೆ ತಿನ್ನೋದು, ಅನಶ್ನತಃ ಅಂತಂದ್ರೆ ತಿನ್ನದೇ ಇರುವಂಥದ್ದು. ಅತಿಯಾಗಿ ಉಪವಾಸ ಮಾಡುವವನಿಗೂ ಕೂಡ ಯೋಗ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅತಿಯಾಗ ತಿನ್ನುವವನಿಗೂ ಯೋಗ ಸಾಧ್ಯ ಆಗೋದಿಲ್ಲ, ಅತಿಯಾಗಿ ತಿನ್ನವನಿಗೂ ಕೂಡ ಯೋಗ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 3ನೇ ಲೈನ್ ಅಲ್ಲಿ ನಚಾತಿ ಸ್ವಪ್ನಶೀಲಸ್ಯ ಅಂದ್ರೆ ಇಲ್ಲಿ ನಚ ಅತಿ ಸ್ವಪ್ನ ಶೀಲಸ್ಯ ಅಂದ್ರೆ ಸ್ವಪ್ನಶೀಲಸ್ಯ ಅಂದ್ರೆ ನಿದ್ರಿಸುವವನಿಗೆ. ಅತಿಯಾಗಿ ನಿದ್ರೆ ಮಾಡುವವನಿಗೂ ಕೂಡ ಯೋಗ ಮಾಡುವಂತ ಸಾಧ್ಯ ಇಲ್ಲ. ಮತ್ತೆ ಜಾಗ್ರತೋ ನೇವ ಚಾರ್ಜುನ. ಮತ್ತೆ ಅತಿಯಾಗಿ ಯಾರು ಜಾಗರಣೆ ಮಾಡ್ತಾರೋ ಅವನಿಗೂ ಕೂಡ ಸಾಧ್ಯವಾಗೋದಿಲ್ಲ ಅಂತ ನೋಡಿ. ಏನೇ ಅತಿಯಾದ್ರೂನು ಯೋಗದೊಂದಿಗೆ ಸಂಪರ್ಕ ಸಾಧ್ಯ ಇಲ್ಲ, ಕಡಿಮೆ ಆದ್ರೂ ಕೂಡ ಯೋಗದೊಂದಿಗೆ ಸಂಪರ್ಕ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಒಟ್ಟಾರೆ ಇದು ಒಂದು ಶ್ಲೋಕದ ಅರ್ಥ. ಅತಿಯಾಗಿ ತಿನ್ನುವವನಿಗೂ ಅಥವಾ ಅತಿಯಾಗಿ ಉಪವಾಸ ಮಾಡುವವನಿಗೂ, ಅತಿಯಾಗಿ ನಿದ್ರೆ ಮಾಡುವವನಿಗೂ ಅಥವಾ ಅತಿಯಾಗಿ ಎಚ್ಚರ ಇರುವವನಿಗೂ ಯೋಗ ಸಾಧ್ಯವಿಲ್ಲ. ಹಾಗಾಗಿ ಇದರಿಂದ ಏನ್ ತಿಳಿಯುತ್ತೆ ನಮ್ಗೆ? ಎಲ್ಲದರಲ್ಲಿಯೂ ಕೂಡ ಸಮತೆ ಸಮಾನತೆ ಇರ್ಬೇಕು ಅನ್ನೋದು ಗೊತ್ತಾಗುತ್ತೆ, ಬ್ಯಾಲೆನ್ಸ್ ಇರ್ಬೇಕು ಅಂತ. ಒಂದ್ 5 ಜನರ ಹೆಸರು ಹೇಳ್ಬೇಡಿ, ಮಾತಾಜಿ ಅವ್ರು ಮಾಡ್ತಾರೆ. ಹರೇ ಕೃಷ್ಣ. ಅವರು ಕಾಂತಮಣಿ ಮಾತಾಜಿಗೆ ಹೇಳಿ, ಅವರು ಮಾಡೋರಿದ್ರಲ್ಲ. ಕಾಂತಮಣಿ ಮಾತಾಜಿ ಹೇಳಿ ಮಾತಾಜಿ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಲ ಮಾತಾಜಿ.
ಹರೇ ಕೃಷ್ಣ. ಮಂಗಳಾ ಮಾತಾಜಿ. ಮಂಜುಳಾ ಎ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಬಿ ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 16. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಮಂಜುಳಾ ಎ ಮಾತಾಜಿ ಹೇಳಿಲ್ಲಲ್ಲ, ಹೇಳಿ. ಮಂಜುಳಾ ಎ ಮಾತಿ ಮಂಗ್ಲಾ ಮಾತಾಜಿ ಇಬ್ರು ಹೇಳಿ ಒಬ್ಬರ ಮಂಜುಳಾ ಆಯ್ತು ಮಾತಾಜಿ. ಆಯ್ತಾ? ಹರೇ ಕೃಷ್ಣ. ಆಗಿದೆ ಅನ್ಸುತ್ತೆ ಮಾತಾಜಿ. 5-6 ಜನರಿಗೆ, 5 ಜನರಿಗೆ ಆಗಿಲ್ಲ ಮಾತಾಜಿ. ಇಲ್ಲ ಆಗಿಲ್ಲ. ಮಂಜುಳಾ ಬಿ ಎಸ್ ಮಾತಾಜಿ ಹೇಳಿದ್ರು ಅವರು. ಆಯ್ತು ಮಾತಾಜಿ. ಆಯ್ತು. ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 17ನೇ ಶ್ಲೋಕ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಇದರ ಒಂದು ಉಚ್ಚಾರಣೆ ಯುಕ್ತಾಹಾರ ವಿಹಾರಸ್ಯ. ಸೊ ಯುಕ್ತ ಆಹಾರ ವಿಹಾರಸ್ಯ ಅಂತ ಕರೀತಾರೆ. ಯುಕ್ತ ಚೇಷ್ಟಸ್ಯ. ಯುಕ್ತ ಚೇಷ್ಟಸ್ಯ ಅಂದ್ರೆ ಯುಕ್ತ ಚೇಷ್ಟಸ್ಯ 2 ಪದ ಮಾಡಿದಾಗ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ. ಇಲ್ಲಿ ಯುಕ್ತ ಸ್ವಪ್ನ ಅವಬೋಧಸ್ಯ ಅಂತ ಆಗುತ್ತೆ. ಸ್ವಪ್ನ ಅವಬೋಧಸ್ಯ ಯುಕ್ತ ಸ್ವಪ್ನಾವಬೋಧಸ್ಯ ಅಂತ ಕರೀತಾರೆ. ಕೂಡಿ ಹೇಳೋದಾದ್ರೆ ಕೂಡಿ ಹೇಳಿ, ಇಲ್ಲಾಂದ್ರೆ ಯುಕ್ತ ಸ್ವಪ್ನ ಅವಬೋಧಸ್ಯ ಹೇಳ್ಬೋದು. ಹಚ್ಬೇಕು ಹಿಂದೆ. ಯೋಗೋ ಭವತಿ ದುಃಖಃ. ಸೊ ಇದರ ಒಂದು ಅರ್ಥ ನಾನು ತಿಳ್ಕೊಂಡ್ ಬರೋಣ. ಈ ಒಂದು ಶ್ಲೋಕದ ಅರ್ಥ ಮೊದಲೇ ಲೈನಲ್ಲಿ ಯುಕ್ತಾಹಾರ ವಿಹಾರಸ್ಯ ಅಂದ್ರೆ ಬಿಡಿಸಿದಾಗ ಯುಕ್ತ ಆಹಾರ ವಿಹಾರಸ್ಯ ಅಂದ್ರೆ ಯುಕ್ತ ಅಂದ್ರೆ ನಿಯಂತ್ರಿತವಾದದ್ದು ಅಂತ ಹೇಳಿ. ಏನ್ ನಿಯಂತ್ರಿತವಾದದ್ದು? ಆಹಾರ ವಿಹಾರ. ಆಹಾರ ಮತ್ತೆ ವಿಹಾರ ನಿಯಂತ್ರಿತವಾಗಿ ಇರುವವನಿಗೆ ಅಂತ ಅರ್ಥ ಮೊದಲೇ ಲೈನು. ಆಮೇಲೆ ಯುಕ್ತ ಚೇಷ್ಟಸ್ಯ ಕರ್ಮಸು. ಯುಕ್ತ ಅಂತಂದ್ರೆ ಇಲ್ಲಿನೂ ಕೂಡ ನಿಯಂತ್ರಿತವಾಗಿರುವಂಥದ್ದು ಅಥವಾ ಸಮವಾಗಿರುವಂಥದ್ದು, ಸಮತೋಲನವಾಗಿರುವಂಥದ್ದು ಅಂದ್ರೆ ಯುಕ್ತ. ಚೇಷ್ಟಸ್ಯ ಈ ಕರ್ಮ ಮಾಡುವವನಿಗೆ, ಕೆಲಸ ಮಾಡುವವನಿಗೆ. ಕರ್ಮ ಚೇಷ್ಟಸ್ಯ ಅಂದ್ರೆ ತನ್ನ ಪೋಷಣೆಗಾಗಿ ಕರ್ಮ ಮಾಡುವಂಥವನು, ಕೆಲಸ ಮಾಡುವಂಥವನು. ಹೇಗೆ? ಕರ್ಮಸು ಅಂದ್ರೆ ಕರ್ತವ್ಯ ನಿರ್ವಹಣೆಯಲ್ಲಿ, ತನ್ನ ಪೋಷಣೆಗಾಗಿ ಕರ್ತವ್ಯ ನಿರ್ವಹಣೆಯಲ್ಲಿ ತೊಡಗಿ ಕೆಲಸ ಮಾಡುವವನಿಗೆ ಅಂತ ಅರ್ಥ. ಚೇಷ್ಟಸ್ಯ ಕರ್ಮಸು. ಇದ್ರ ಒಂದು ಅರ್ಥ ಕರ್ಮಗಳಲ್ಲಿ ಸಮತೋಲನದಿಂದಿರುವವನಿಗೆ ಅಂತ ಅರ್ಥ. ಆಮೇಲೆ 3ನೇ ಲೈನಲ್ಲಿ ಯುಕ್ತ ಸ್ವಪ್ನಾವಬೋಧಸ್ಯ. ಯುಕ್ತ ಅಂತಂದ್ರೆ ಮತ್ತೆ ಇಲ್ಲಿ ನಿಯಂತ್ರಿತವಾಗಿರುವಂಥದ್ದು. ಏನು ನಿಯಂತ್ರಿತವಾಗಿರುವಂಥದ್ದು? ಸ್ವಪ್ನ ಅಂತಂದ್ರೆ ಸ್ವಪ್ನ ಅವಬೋಧಸ್ಯ. ಸ್ವಪ್ನ ಅಂದ್ರೆ ನಿದ್ರೆ, ಅವಬೋಧಸ್ಯ ಅಂತಂದ್ರೆ ಎಚ್ಚರಗೊಳ್ಳುವಿಕೆ. ನಿದ್ರೆ ಮತ್ತು ಜಾಗರಣೆ ಅಂತ ಕರೀತಾರೆ. ನಿದ್ರೆ ಮತ್ತು ಜಾಗರಣೆ ಸಮವಾಗಿ ಇರುವಂತವರು ಅಂತ. ಆಮೇಲೆ ಯೋಗೋ ಭವತಿ ದುಃಖಃ. ಸೊ ಹೀಗೆ ಯಾರು ಯೋಗದಲ್ಲಿ ಅಭ್ಯಾಸದಲ್ಲಿ ತೊಡಗಿರ್ತಾರೋ ಅವರಿಗೆ
ದುಃಖ ಭವತಿ ಅಂತ ಹೇಳ್ತಾರೆ. ಇಂಥ ಒಂದು ಯೋಗ ದುಃಖಕರ, ದುಃಖಹಾರಕ ಅಂತ ಹೇಳಿ. ದುಃಖಹಾರಕ ಅಂದ್ರೆ ದುಃಖ ನಿವಾರಕ, ದುಃಖ ನಿವಾರಿಸುತ್ತೆ ಅಂತ. ಯೋಗ ಭವತಿ ದುಃಖದ, ಅಂತ ಒಂದು ಯೋಗ ದುಃಖವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿದಾಗೆ. ಒಟ್ಟಾರೆ ಇದು ಒಂದು ಶ್ಲೋಕದ ಅರ್ಥ. ಯಾರು ಆಹಾರ, ವಿಶ್ರಾಂತಿ, ಕರ್ಮ, ತಮ್ಮ ಕಾರ್ಯಗಳನ್ನ, ನಿದ್ರೆ ಮತ್ತೆ ಜಾಗರಣೆಯಲ್ಲಿ ಸಮತೋಲನವನ್ನ ಇಟ್ಕೊಂಡಿರ್ತಾರೋ, ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೋ, ಅವರ ಯೋಗವು ಎಲ್ಲಾ ದುಃಖಗಳನ್ನ ನಿವಾರಿಸುತ್ತದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಕಂಟಿನ್ಯೂ ಮಾಡಿ. 5 ಜನರಿಗೆ ಹೆಸರು ಹೇಳ್ಬಿಡಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ರಾಜಲಕ್ಷ್ಮಿ ಮಾತಾಜಿ, ಶಿವಗಂಗಾ ಮಾತಾಜಿ, ಶೋಭಾ ಯುಕ್ತಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಹರೇ ಕೃಷ್ಣ ಮಾತಾಜಿ. ಹರೇ ಸರಿ ಕೃಷ್ಣ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಧನ್ಯವಾದಗಳು ಮಾತಾಜಿ. ಇದು ಯುಕ್ತಾಹಾರ, ಯುಕ್ತಾಹಾರ ಇಲ್ಲ, ಯುಕ್ತಾಹಾರ ವಿಹಾರಸ್ಯ. ಯುಕ್ತಾಹಾರ ವಿಹಾರಸ್ಯ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ. ಮಂಗಲ ಮಾತಾಜಿ, ನೀವ್ ಹೇಳಿಲ್ವಾ? ಇಲ್ಲ ಮಾತಾಜಿ. ಎಷ್ಟ್ ಸರಿ ಕೂಗಿದ್ದೀನಿ ಮಾತಾಜಿ, ಹೇಳಿ, ಬೇಗ ಹೇಳಿ. ಮಾತಾಜಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನವಬೋಧಸ್ಯ ಯೋಗ ಭವತಿ ದುಃಖಃ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6ರ 18ನೇ ಶ್ಲೋಕ. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯದಾ, ಇದು ಒಂದು ಉಚ್ಚಾರಣೆ. ಯದಾ ವಿನಿಯತಂ ಚಿತ್ತಂ, ಇದೇನು ನಿಮ್ಗೆ ಸರಳವಾಗಿದೆ. ಆತ್ಮನ್ಯೇವಾವತಿಷ್ಠತೆ, ಇದನ್ನ ಬಿಡಿಸಿದಾಗ ಆತ್ಮನಿ ಏವ ಅವತಿಷ್ಠತೆ ಅಂತ ಹೇಳ್ತಾರೆ. ಆತ್ಮನಿ ಏವ ಅವತಿಷ್ಠತೆ ಅಂದ್ರೆ ದಿವ್ಯವಾಗಿ, ಆತ್ಮದಲ್ಲಿ ಖಂಡಿತವಾಗಿಯೂ ನೆಲೆಸುವಂತದ್ದು ಅಂತ. ನಿಸ್ಪೃಹ, ಇಲ್ಲಿ ಅಲ್ಪವಾಗಿ ಹ ಹೇಳ್ಬೇಕು, ಹಕ್ಕೆ ಹ. ನಿಸ್ಪೃಹ, ಸಕ್ಕೆ ಪವತ್ತಿದೆ ಮತ್ತೆ ಒಟ್ರು ಸುಳಿದೆ. ನಿಸ್ಪೃಹ, ನಿಸ್ಪೃಹ್, ನಿಸ್ಪೃಹ್, ನಿಸ್ಪೃಹ, ನಿಸ್ಪೃಹ, ನಿಸ್ಪೃಹು ಅನ್ಬೇಡಿ, ನಿಸ್ಪೃಹ ಅನ್ಬೇಕು. ನಿಸ್ಪೃಹ ಸರ್ವಕಾಮೇಭ್ಯೋ, ಸರ್ವಕಾಮೇಭ್ಯ ಬಿಡಿಸಿದಾಗ ಸರ್ವ ಒಂದು ಎಲ್ಲ ಬಗೆಯ ಕಾಮೇಭ್ಯ ಅಂದ್ರೆ ಭೌತಿಕ ಇಂದ್ರಿಯ ತೃಪ್ತಿಗಳು ಅಂತ. ಯುಕ್ತ ಇತ್ಯುಚ್ಯತೆ ತದಾ. ಯುಕ್ತ ಇತ್ಯುಚ್ಯತೆ ತದಾ ಅಂದ್ರೆ ಇತಿ ಉಚ್ಯತೆ, ಇತ್ಯುಚ್ಯತೆ ಅಂದ್ರೆ ಇತಿ ಉಚ್ಯತೆ, ಹೇಳಲ್ಪಡುತ್ತದೆ ಅಂತ ಹೇಳಿ. ಸೊ ಇದ್ರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಇಲ್ಲೇನು ನಿಮ್ಗೆ ಡಿಫಿಕಲ್ಟ್ ಇಲ್ಲ, ನೀವು ಹೇಳ್ಬೋದು ಅನ್ಕೊಳ್ತೇನೆ ಎಲ್ರು ಸರಳವಾಗಿ. ಯದಾ ವಿನಿಯತಂ ಚಿತ್ತಂ, ಯದಾ ಅಂದ್ರೆ ಯಾವಾಗ, ಯಾವಾಗ. ವಿನಿಯತಂ ಚಿತ್ತಂ, ವಿನಿಯತಂ ಅಂತಂದ್ರೆ ಈ ಒಂದು ಶಿಸ್ತಿಗೆ ಒಳಪಡಿಸಿರುವಂಥದ್ದು. ಏನನ್ನ? ಚಿತ್ತಂ
ಅಂದ್ರೆ ಮನಸ್ಸನ್ನ ಸಂಪೂರ್ಣವಾಗಿ ಆ ವಿಶಿಷ್ಟವಾದ ಶಿಸ್ತಿನಿಂದ ನಿಯಂತ್ರಿಸಲ್ಪಡುವಂಥದ್ದು ಅಥವಾ ನಿಯಂತ್ರಿತವಾಗಿಡಿಸುವಂಥದ್ದು ಅಂತ. ಸದಾ ವಿನಿಯತಂ ಚಿತ್ತಂ ಆತ್ಮನೇವಾವತಿಷ್ಠತೆ. ಆತ್ಮನಿ ಏವ ಅವತಿಷ್ಠತೆ ಅಂತ ಹೇಳ್ಬೋದು ನೀವು. ಆತ್ಮನಿ ಏವ ಅವತಿಷ್ಠತೆ ಅಂದ್ರೆ ಏನು? ಆತ್ಮನಿ ಏವ ಅವತಿಷ್ಠತೆ ಅಂದ್ರೆ ಆತ್ಮದಲ್ಲಿ ಸ್ಥಿರವಾಗಿರುವಂಥವನು. ಆತ್ಮೇವ ಅಂದ್ರೆ ಆತ್ಮದಲ್ಲೇನೆ ಅವನು ಸ್ಥಿರವಾಗಿರುವಂಥದ್ದು. ಅವತಿಷ್ಠತೆ ಅಂದ್ರೆ ನೆಲೆಸುವಂಥದ್ದು, ಮತ್ತೆ ಬೇರೆ ಕಡೆಗೆ ಅಲ್ಲ, ಆತ್ಮಲದಲ್ಲಿಯೇ ನೆಲೆಸುವಂಥದ್ದು. ಆಮೇಲೆ ನಿಸ್ಪೃಹ ಸರ್ವಕಾಮೇಭ್ಯೋ ಅಂದ್ರೆ ನಿಸ್ಪೃಹ ಅಂದ್ರೆ ಏನು? ಆಸೆಗಳನ್ನ ತ್ಯಜಿಸುವಂಥದ್ದು, ಆಸೆಯಿಂದ ಮುಕ್ತನಾಗಿರುವಂಥದ್ದು ಅಂತ. ಓಕೆ, ಮುಕ್ತವಾಗಿರುವಂಥದ್ದು ಅಂತ ನಿಸ್ಪೃಹ. ಎದ್ರಿಂದ? ಸರ್ವಕಾಮೇಭ್ಯೋ. ಸರ್ವಕಾಮೇಭ್ಯ, ಸರ್ವ ಅಂದ್ರೆ ಎಲ್ಲ, ಕಾಮೇಭ್ಯ ಅಂದ್ರೆ ಭೌತಿಕ ಆಸೆಗಳು, ಎಲ್ಲಾ ಭೌತಿಕ ಆಸೆಗಳಿಂದ ಮುಕ್ತನಾಗಿರುವಂಥದ್ದು ನಿಸ್ಪೃಹ ಸರ್ವಕಾಮೇಭ್ಯೋ. ಸ್ಪೃಹ ಅಂದ್ರೆ ಮುಕ್ತ ಇಲ್ಲದೆ ಇರುವಂಥದ್ದು. ನಿಸ್ಪೃಹ ಅಂದ್ರೆ ಮುಕ್ತನಾಗಿರುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಒಂದು ಲೈನ್ ಅಲ್ಲಿ ಯುಕ್ತ ಇತ್ಯುಚ್ಯತೆ ತದಾ, ಆಗ ಅವನನ್ನ ನಿಜವಾದ ಯೋಗಿ ಅಂತ ಕರೀತಾರೆ. ಯುಕ್ತ ಇತ್ಯುಚ್ಯತೆ. ಯುಕ್ತ ಅಂದ್ರೆ ಯೋಗದಲ್ಲಿ ಚೆನ್ನಾಗಿ ನೆಲೆಸಿದವನ್ನ ಇತಿ ಉಚ್ಯತೆ. ಇತಿ ಅಂದ್ರೆ ಎಂದು, ಉಚ್ಯತೆ ಅಂತ ಹೇಳ್ತಾರೆ. ಅಂತವನನ್ನ ಯೋಗಿ ಅಂತ, ನಿಜವಾದ ಯೋಗಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಶಿಲ್ ಪ್ರಪಾದರದಕ್ಕ ಒಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ, ಯಾರು ಮನಸ್ಸನ್ನ ನಿಯಂತ್ರಿತವಾಗಿ ಆತ್ಮದಲ್ಲೇ ಸ್ಥಿರವಾಗಿರ್ತಾನೋ ಮತ್ತೆ ಎಲ್ಲ ಆಸೆಗಳಿಂದ, ಭೌತಿಕ ಆಸೆಗಳಿಂದ ಮುಕ್ತನಾಗಿರುವಾಗ ಅಂತ ಒಂದು ನಿಜವಾದ ಸ್ಥಿತಿಯೇ ಯೋಗ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಒಂದ್ 5 ಜನರಿಗೆ ಕಂಟಿನ್ಯೂ ಮಾಡಿ. ಹೆಸರು ಹೇಳ್ಬಿಡಿ. ಶ್ರುತಿ ಮಾತಾಜಿ, ಸೌಮ್ಯ ಪ್ರಭಾ ಮಾತಾಜಿ, ಸೌಮ್ಯ ಪ್ರಭಾ ಮಾತಾಜಿ, ಸೌಮ್ಯ ಶೀತಲ್ ಮಾತಾಜಿ, ಉಮಾದೇವಿ ಮಾತಾಜಿ, ಶ್ಲೋಕ 18. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ಮಾತಾಜಿ ಶ್ಲೋಕ 18 ಹೇಳ ಮಾತಾಜಿ. ಹೇಳಿ ಮಾತಾಜಿ. ಯದಾ ವಿನಿಯತಂ ಚಿತ್ತಂ ಆತ್ಮನೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಯದಾ ವಿನೀತಂ ಚಿತ್ತಂ ಆತ್ಮನೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿದ್ಯಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯದಾ ವಿನಿಯತಂ ಚಿತ್ತಂ ಆತ್ಮನೇವಾತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ಸದಾ. ಹರೇ ಕೃಷ್ಣ. ಹರೇ ಕೃಷ್ಣ. ವೀಣಾ ಮಾತಾಜಿ. ಸದಾ ಅಲ್ಲ ಮಾತಾಜಿ, ತದಾ. ಸದಾ ಅಲ್ಲ, ಅದು ತದಾ. ತದಾ. ಹರೇ ಕೃಷ್ಣ. ವಿಹಾನ ಮಾತಾಜಿ, ವಿಹಾನ ಬಂಗೇರಿ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಯಾರು ಮಾತಾಜಿ? ಓದ್ಬೇಕು. ಓದಿ ಮಾತಾಜಿ. ನಿಮ್ದಾಗಿದೆಯಲ್ಲ ಮಾತಾಜಿ? ಇಲ್ಲ ಮಾತಾಜಿ ಆಗಿಲ್ಲ ಅಂದ್ರೆ ಹೇಳಿ. ಓದ್ತೀನಿ. ಹರೇ ಕೃಷ್ಣ ಮಾತಾಜಿ. ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಹೋಗೋಣ. ಓದ್ತೀವಿ. ಆಯ್ತು ಮತ್ತೆ ಹೇಳಂತೇಳಿ ಇವ್ರಿಗೆ. ಹೇಳಿ. ಯದಾ ವಿನಿಯತಂ ಚಿತ್ತಂ ಆತ್ಮನೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 19ನೇ ಶ್ಲೋಕ. ಯಥಾ ದೀಪೋ ನಿವಾತಸ್ಥೋ
नेङ्गते सोपमा स्मृता स्मृता योगिनो यतचित्तस्य युञ्जतो योगमात्मनः यथा दीपो निवातस्थो नेङ्गते ಸೋಪಮ ಸ್ಮೃತ ಸಕ್ಕೆ ಮವತ್ತು ಮತ್ತೆ ಒಟ್ರ ಸುಳಿದೆ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಇದು ಕೂಡ ನಿಮ್ಗೆ ಯಾರಿಗೆ ಡಿಫಿಕಲ್ಟಿ ಇಲ್ಲ ಅನ್ಕೊಳ್ತೇನೆ ಅನ್ನುವಾಗ ಯೋಗಮಾತ್ಮನಃ ಇಲ್ಲಿ ಬಿಡಿಸಿದಾಗ ಯೋಗಂ ಆತ್ಮನಃ ಅಂತ ಬರುತ್ತೆ. ಸರಿ, ಇದೊಂದು ಅರ್ಥ ನಾನು ತಿಳ್ಕೊಳ್ಳೋಣ. ಯಥಾ ದೀಪ ನಿವಾತಸ್ಥಃ ಅಂತ ಕರೀತಾರೆ. ಯಥಾ ದೀಪ ನಿವಾತಸ್ಥಃ ಅಂದ್ರೆ ಯಥಾ ಅಂದ್ರೆ ಹೇಗೆ, ದೀಪ ಅಂದ್ರೆ ದೀಪ, ನಿವಾತಸ್ಥೋ ನಿವಾತಸ್ಥಃ ಅಂದ್ರೆ ಇಲ್ದೇ ಇರುವಂತಹ ಜಾಗಕ್ಕೆ ನಿವಾತಸ್ಥ ಅಂತ ಕರೀತಾರೆ. ಅಂದ್ರೆ ದೀಪ ಇಲ್ದೇ ಇರುವಂತಹ ಜಾಗ, ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ನಿವಾತಸ್ಥ ಅಂದ್ರೆ ಗಾಳಿ ಇಲ್ಲದ ಸ್ಥಳ. ಈಗ ಎಲ್ಲಿ ಗಾಳಿ ಅತಿಯಾಗಿ ಇದ್ರೂ ದೀಪ ಇರುತ್ತೆ, ಗಾಳಿ ಇಲ್ಲದೆ ಇದ್ರೂ ದೀಪ ಇರುತ್ತೆ. ಹಾಗಾಗಿ ಅದಕ್ಕೆ ಹೇಗೆ ಬೇಕು, ದೀಪ ಸಮವಾಗಿರ್ಬೇಕು ಅಲ್ಲ. ಹಾಗಾಗಿ ಇಲ್ಲಿ ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪದಂತೆ ಅಂತ ಹೇಳ್ತಾ ಇದ್ದಾರೆ. ದೀಪ ನಿವಾತಸ್ಥ, ನಿವಾತಸ್ಥ ಅಂದ್ರೆ ಗಾಳಿ ಇಲ್ಲದ ಸ್ಥಳ, ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪದಂತೆ. ನೇಂಗತೆ ಅಂದ್ರೆ ನ ಇಂಗತೆ ಅಂತ ಕರೀತಾರೆ. ನೇಂಗತೆ ಅಂದ್ರೆ ಅದು ಚಲಿಸೋದಿಲ್ಲ ಅಂತ. ಸೋಪಮಾ ಸ್ಮೃತ, ಇಲ್ಲಿ ಸೋಪಮ ಅಂದ್ರೆ ಸ ಉಪಮ ಅಂತ ಕರೀತಾರೆ. ಸ ಉಪಮ ಸ್ಮೃತ ಅಂತ. ಅಂದ್ರೆ ಒಂದು ಉಪಮಾನವನ್ನ ಕೊಡಲಾಗಿದೆ ಅಥವಾ ಉಪಮಾನವನ್ನ ನೀಡಲಾಗಿದೆ. ಸೋಪಮ ಸ್ಮೃತ, ಒಂದು ಉಪಮಾನವನ್ನ ನೀಡಲಾಗಿದೆ. ಏನು ಮೇಲೆ ಹೇಳಿರುವಂತದ್ದು, ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪದಂತೆ ಅದು ಚಲಿಸುವುದಿಲ್ಲ. ಇದೊಂದು ಉಪಮಾನ. ಎದಕ್ಕೆ ಉಪಮೇಯ ಮಾಡಿದ್ದಾರೆ? ಮೂರನೇ ಲೈನ್ಲಿ ಯೋಗಿನೋ ಯತಚಿತ್ತಸ್ಯ, ಅಥವಾ ಇದಕ್ಕೆ ಯೋಗಿನಃ ಯತಚಿತ್ತಸ್ಯ ಅಂತ ಕರೀತಾರೆ. ಅಂದ್ರೆ ಯೋಗಿಯ ಒಂದು ಯತಚಿತ್ತಸ್ಯ ಅಂದ್ರೆ ನಿಯಂತ್ರಿತವಾದ ಮನಸ್ಸು, ಯೋಗಿಯ ಒಂದು ನಿಯಂತ್ರಿತವಾದ ಮನಸ್ಸಿಗೆ. ಯುಂಜತೋ ಯೋಗಮಾತ್ಮನಃ, ಯುಂಜತಃ, ಯುಂಜತ ಅಂದ್ರೆ ಸತತವಾಗಿ ನಿರತನಾಗಿರುವಂಥವನು. ಎದರಲ್ಲಿ? ಯೋಗಂ ಆತ್ಮನಃ ಅಂದ್ರೆ ತನ್ನ ಆತ್ಮದಲ್ಲಿ ಯೋಗ ಮಾಡುವವನಿಗೆ, ತನ್ನ ಆತ್ಮದ ಜೊತೆಗೆ ಭಗವಂತನೊಂದಿಗೆ ಸಂಪರ್ಕ ಕಲ್ಪಿಸಿಕೊಳ್ಳುವವನಿಗೆ ಅಂತ ಹೇಳ್ತಾರೆ. ಇದರ ಒಂದು ಪೂರ್ಣ ಅರ್ಥ, ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪದ ಜ್ವಾಲೆಯಂತೆ ನಿಯಂತ್ರಿತ ಮನಸ್ಸನ್ನ ಉಳ್ಳ ಯೋಗಿಯ ಚಿತ್ತವು ಸ್ಥಿರವಾಗಿರುತ್ತದೆ. ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪದ ಜ್ವಾಲೆಯಂತೆ ನಿಯಂತ್ರಿತ ಮನಸ್ಸುಳ್ಳ ಯೋಗಿಯ ಚಿತ್ತವು ಸ್ಥಿರವಾಗಿರುತ್ತೆ. ಇದು ಧ್ಯಾನದ ಸುಂದರ ಉಪಮಾನವಾಗಿದೆ ಅಂತ ಹೇಳಿ ಹೇಳ್ತಾರೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ, ಮಲ್ಜಮ್ಮ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ, ಗೀತಾ ಎಂ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದಾರೆ ನೋಡಿ, ಎಲ್ರು ಕೂಡ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ. ಯಥಾ ದೀಪೋ ನಿವಾತಸ್ಥೋ ನಿಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಮಾಪ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜಿತೋ ಯೋಗ ಮಹಾತ್ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ನಾನು ಓದ್ಬೇಕಾ ಮಾತಾಜಿ?
ಓದಿ ಗೀತಾರ್ಕೋಡಿಕಂ ಓದಿ ಮಾತಾಜಿ. ಹಾ ಓದಿ ಮಾತಾಜಿ. ಶ್ಲೋಕ 19 ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಗೊಳ್ಳೋಣ ಇನ್ನೊಂದು. ಈಗ ಒಂದ್ 20, 21, ನಾವು 22, 23 ಬರ್ಲಿಲ್ಲ 4 ಮಾತಾಜಿ, ಶ್ಲೋಕ ಬರುತ್ತೆ. ನಮ್ದು ಹೆಸರು ಬರ್ಲಿಲ್ಲ. ಬಂದಿತ್ತು ಮಾತಾಜಿ. ನಿಮ್ಗೆ ಸರ್ ಅನ್ಮ್ಯೂಟ್ ಮಾಡಿದೀನಿ. ನೀವ್ ಇರ್ಲಿಲ್ಲ ಬಹುಶಃ ಅಲ್ಲಿ. ಸರಿ, ಒಂದ್ ಮಾಡೋಣ ಮಾತಾಜಿ. ಹಾ ಒಂದ್ ಮಾಡಿ ಮಾತಾಜಿ. ಈಗ ಯಾರ್ಯಾರು ಹೇಳಿಲ್ಲ ಅವ್ರಿಗೆ ಈಗ ಹೇಳ್ತೀನಿ. ಹೇಳಿಸ್ತೀನಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 ಶ್ಲೋಕ 20. 4 ಶ್ಲೋಕಗಳು ಬರುತ್ತೆ ಇಲ್ಲಿ. ಓಕೆ, ನಾನು 2 ಶ್ಲೋಕಗಳನ್ನು ಹೇಳ್ತೇನೆ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಉಚ್ಚಾರಣೆ ಯತ್ರೋ ಪರಮತೆ ಅಂದ್ರೆ ಇಲ್ಲಿ 2 ಪದ ಬರುತ್ತೆ. ಯತ್ರ ಉಪರಮತೆ ಅಂದ್ರೆ ಇಲ್ಲಿ ತ್ರೋ ಇದೆಯಲ್ಲ, ಅಲ್ಲಿ ಮುಂದಿನ ಪದಕ್ಕೆ ಬರುತ್ತೆ. ಸೊ ಹಿಂದಿನ ಪದಕ್ಕೆ ಹೋಗುತ್ತೆ. ಯತ್ರ ಉಪರಮತೆ, ಪರಮತೆ ಅಂತ ಕರೀತಾರೆ. ಅಂದ್ರೆ ನಿಲ್ಲಿಸ್ತಾನೋ ಅಂತ ಹೇಳಿದ್ರೆ ಅರ್ಥ. ಚಿತ್ತಂ ಏನನ್ನ ನಿಲ್ಸೋದು? ಮನಸ್ಸನ್ನ. ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ. ಯತ್ರ ಚೈವಾತ್ಮನಾತ್ಮಾನಂ ಇದನ್ನ ಬಿಡಿಸಿದಾಗ ಚ ಏವ ಆತ್ಮಾನಂ ಅಂತ ಕರೀತಾರೆ. ಚ ಏವ ಆತ್ಮಾನಂ ಚೈವಾತ್ಮನಾತ್ಮಾನಂ ಅಂತ ಕೂಡಿನೂ ಹೇಳ್ಬೋದು ನೀವು. ಪಶ್ಯನ್ನಾತ್ಮನಿ ತುಷ್ಯತಿ. ಪಶ್ಯನ್ನಾತ್ಮನಿ ಬಿಡಿಸಿದಾಗ ಪಶ್ಯನ್ ಪ್ಲಸ್ ಆತ್ಮನಿ ಕೂಡಿ ಪಶ್ಯನ್ನಾತ್ಮನಿ ಆಗುತ್ತೆ, ತುಷ್ಯತಿ. ಹೀಗೆ ಇನ್ನು ಮುಂದಿನ ಶ್ಲೋಕನ ಹೇಳ್ತೇನೆ, ಯಾಕಂದ್ರೆ ಕೂಡಿದೆ ಅದು. ಹಾಗಾಗಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 21 ಶ್ಲೋಕ. ಸುಖಮಾತ್ಯಂತಿಕಂ ಯತ್ತದ್ ಬುದ್ಧಿ ಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಇದರ ಒಂದು ಉಚ್ಚಾರಣೆ ಸುಖ ಮಾತ್ಯಂತಿಕಂ, ದೊಡ್ಡ ಖ ಇದೆ, ಒತ್ತಿ ಹೇಳ್ಬೇಕು. ಸುಖಂ ಆತ್ಯಂತಿಕಂ ಇದನ್ನ ಬಿಡಿಸಿದಾಗ ಏನಾಗುತ್ತೆ? ಸುಖಂ ಆತ್ಯಂತಿಕಂ ಆಗುತ್ತೆ. ಸುಖಂ ಆತ್ಯಂತಿಕಂ, ಅಥವಾ ನೀವು ಕೂಡಿ ಹೇಳ್ಬೋದು ಸುಖಮಾತ್ಯಂತಿಕಂ ಅಂತೂ ಹೇಳ್ಬೋದು. ಯತ್ತದ್ ಗೆ ವ್ಯಂಜನ ಇದೆ. ಯತ್ತದ್ ಬುದ್ಧಿ ಗ್ರಾಹ್ಯಮತೀಂದ್ರಿಯಂ ಅಂತ. ಇಲ್ಲಿ ಗ್ರಾಹ್ಯಮತೀಂದ್ರಿಯಂ ಇದು ಬಿಡಿಸಿದಾಗ 2 ಪದಗಳಾಗತ್ತೆ. ಗ್ರಾಹ್ಯಂ ಅತಿ ಇಂದ್ರಿಯಂ ಅಂತ. ಗ್ರಾಹ್ಯಂ ಅತಿ ಇಂದ್ರಿಯಂ ಇದು ನೀವು ಹೀಗೆ ಬಿಡಿಸ್ಬೋದು. ಗ್ರಾಹ್ಯಂ ಅತೀಂದ್ರಿಯಂ, ಗ್ರಾಹ್ಯಂ ಅತೀಂದ್ರಿಯಂ ಅಂತ ಹೇಳಿ ಎಲ್ರು. ಮತ್ತೆ ವೇತ್ತಿ, ವೇಕೆ ದೀರ್ಘ ಇದೆ, ವೇತ್ತಿ. ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಹೇಳ್ಬೋದು ಅನ್ಕೊಳ್ತವಕ್ಕೆ ತವತ್ತಿದೆ, ಮತ್ತೆ ದೊಡ್ಡ ಒತ್ತಿ ಹೇಳ್ಬೇಕು, ಆಮೇಲೆ ಒತ್ತಿದೆ. ತತ್ವತಃ, ತತ್ವತಃ ತ ಅಲ್ಲ, ತತ್ವತಃ 2ನೇ ಪದ ತ ಒತ್ತುವೆ ಹೇಳ್ಬೇಕು. ತತ್ವತಃ. ಇದ್ರ ಅರ್ಥ ನೋಡ್ಕೊಂಡ್ ಬರೋಣ. ಯತ್ರ ಪರಮತೆ ಚಿತ್ತಂ ಅಂದ್ರೆ ಯತ್ರ ಪರಮತೆ, ಯತ್ರ ಅಂದ್ರೆ ಇಲ್ಲಿ ಯಾವ ಸ್ಥಿತಿಯಲ್ಲಿ ಅಂತ. ಯಾವ ಸ್ಥಿತಿಯಲ್ಲಿ? ಯೋಗಾಭ್ಯಾಸದ ಸ್ಥಿತಿಯಲ್ಲಿ. ಯೋಗಾಭ್ಯಾಸದಿಂದ ಉಪರಮತೆ ಚಿತ್ತಂ, ಉಪರಮತೆ ಅಂದ್ರೆ ನಿಲ್ಲಿಸ್ತಾನೋ ಏನನ್ನ? ಚಿತ್ತಂ ಅಂದ್ರೆ ಮಾನಸಿಕ ಕಾರ್ಯಗಳನ್ನ ಅಥವಾ ಮನಸ್ಸನ್ನ. ಇದರರ್ಥ ಯೋಗಾಭ್ಯಾಸದಿಂದ ಮನಸ್ಸು ಶಾಂತವಾಗಿರುವ ಸ್ಥಳದಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಶಾಂತವಾಗಿರೋ ಮನಸ್ಸು. ನಿರುದ್ಧಂ ಯೋಗ ಸೇವೆಯ. ನಿರುದ್ಧ ಅಂದ್ರೆ ಜಡದಿಂದ ನಿರ್ಬಂಧವಾದಂತಹ ಅಥವಾ ನಿಯಂತ್ರಣವಾದಂತಹ ನಿರುದ್ಧ. ಯೋಗ ಸೇವೆಯ ಅಂದ್ರೆ ಧ್ಯಾನದಿಂದ ಸಂಪೂರ್ಣ ನಿಯಂತ್ರಿತವಾಗಿರುವಂಥದ್ದು ಅಂತ. ತುಂಬಾನೇ ಧ್ಯಾನದಲ್ಲಿ ಇರುವಂಥದ್ದು. ಯೋಗ ಸೇವಾ ಅಂದ್ರೆ ಯೋಗಾಚರಣೆಯಲ್ಲಿ ಇರುವಂತಹ ಒಂದು ಕಾರ್ಯ. ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್, ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ ಇದು 3 ಪದ ಬರುತ್ತೆ.
ಅಂದ್ರೆ ಆತ್ಮದಿಂದ ಆತ್ಮನನ್ನೇ ಕಾಣುವವನು. ಪಶ್ಯನ್ ಅಂದ್ರೆ ಕಾಣುವವನು, ಕಾಣುತ್ತಾನೆ ಅಂತ. ಆಮೇಲೆ ಆತ್ಮಾನಿ ತುಷ್ಯತಿ ಅಂತ ಕರೀತಾರೆ. ಆತ್ಮಾನಿ ತುಷ್ಯತಿ ಅಂದ್ರೆ ಅವನು ಆತ್ಮದಲ್ಲಿಯೇ ತುಷ್ಯತಿ ಅಂದ್ರೆ ತೃಪ್ತನಾಗಿರ್ತಾನೆ, ಆನಂದಿಸ್ತಾನೆ ಅಂತ. ಸೊ ಹೀಗೆ ಯೋಗಾಭ್ಯಾಸದಿಂದ ಮನಸ್ಸನ್ನ ಸಂಪೂರ್ಣ ಶಾಂತವಾದಾಗ ಆತ್ಮದಲ್ಲೇ ಆನಂದವನ್ನ ಪಡುವಂಥವನು, ಆತ್ಮದಲ್ಲಿಯೇ ಪರಮಾತ್ಮನನ್ನ ಕಾಣುವಂಥವನು ಆತ್ಮದಲ್ಲಿಯೇ ಪರಮಾನಂದವನ್ನ ಅನುಭವಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಸುಖಂ ಆತ್ಯಂತಿಕಂ. ಸುಖಂ ಆತ್ಯಂತಿಕಂ ಅಂದ್ರೆ ಪರಮಾನಂದ. ಸುಖಂ ಆತ್ಯಂತಿಕಂ ಅಂದ್ರೆ ಪರಮಾನಂದ, ಪರಮೋನ್ನತವಾದಂತಹ ಆನಂದಕ್ಕೆ ಸುಖಂ ಆತ್ಯಂತಿಕಂ ಅಂತ ಕರೀತಾರೆ. ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಅಂದ್ರೆ ಬುದ್ಧಿಗ್ರಾಹ್ಯಂ ಅಂದ್ರೆ ಬುದ್ಧಿಯಿಂದ ಮಾತ್ರ ಗ್ರಹಿಸಲ್ಪಡುವಂಥದ್ದು ಬುದ್ಧಿಗ್ರಾಹ್ಯಂ. ಅತೀಂದ್ರಿಯಂ ಅಂತಂದ್ರೆ ಇಂದ್ರಿಯ ಹೊರತುಪಡಿಸಿ, ಅಂದ್ರೆ ಇಂದ್ರಿಯಾತೀತವಾದ ಆನಂದ ಅಥವಾ ಇಂದ್ರಿಯ ಹೊರತುಪಡಿಸಿದ ಆನಂದ ಅಂತ ಇಲ್ಲಿ ಅತೀಂದ್ರಿಯಂ ಅಂತ ಕರೀತಾರೆ. ಅಂದ್ರೆ ಅಲೌಕಿಕವಾದದ್ದು, ಅಭೌತಿಕವಾದದ್ದು, ಆಧ್ಯಾತ್ಮಿಕವಾದದ್ದು ಈ ಅತೀಂದ್ರಿಯಂ. ನೆಕ್ಸ್ಟ್ ವ್ಯಕ್ತಿ ಯತ್ರ ನ ಚೈವಂ. ವ್ಯಕ್ತಿ ಯತ್ರ ನ ಚೈವಾಯಂ ನ ಚಲತಿ ತತ್ವತಃ ಅಂತ. ಇಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ಯಾವತ್ತು ಚಲಿಸುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಹಾಗೆ ತತ್ವತಃ ನಿಶ್ಚಲತಿ ತತ್ವತಃ ಚಲಿಸೋದಿಲ್ಲ ಅಂತ. ಸೊ ಇದ್ರ ಒಟ್ಟಾರೆ ಅರ್ಥ ಏನು ಅಂದ್ರೆ ಈ ಆನಂದ ಇಂದ್ರಿಯಾತೀತವಾದದ್ದು ಮತ್ತು ಶಾಶ್ವತವಾಗಿದೆ. ಸೊ ಈ ಸ್ಥಿತಿಯಲ್ಲಿ ಯೋಗಿ ಯಾವತ್ತು ಚಲಿಸುವುದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗಾದ್ರೆ ಅರ್ಥ ವಿಚಲಿತನಾಗೋದಿಲ್ಲ ಅಂತ ಅರ್ಥ. ಎಂತಾದೇ ಒಂದು ತೀವ್ರ ಕಷ್ಟ ಬಂದ್ರೂ ಕೂಡ ಅದರಿಂದ ಅವನು ವಿಚಲಿತಗೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸಂಕ್ಷಿಪ್ತವಾಗಿ ಅರ್ಥ ಹೇಳಿದ್ದೇನೆ. ಇದ್ರ ನೀವು ಪುಸ್ತಕದಲ್ಲಿ ಪೂರ್ಣವಾಗಿ ಅರ್ಥ ನಿಮ್ಗೆ ಗೊತ್ತಾಗುತ್ತೆ. ಹರೇ ಕೃಷ್ಣ. ಮಾತಾಜಿ ಹೇಳಿಸಿ. ಶಿವಗಂಗಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಲಕ್ಷ್ಮೀ ಬಿ ಮಾತಾಜಿ ಹೇಳಿ. ಮಾತಾಜಿ ಹೇಳಿಲ್ಲ? ಹೇಳಿ ಬೇಗ ಹೇಳಿ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಹೇಳಿ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮಾನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಃ ಯತ್ರ ಸೈವೈತ್ಯ ಆತ್ಮಾನಂ ಪಶ್ಯನ್ ಆತ್ಮಾನಿ ದುಷ್ಯತಿ. ಹರೇ ಕೃಷ್ಣ. ಹೇಳಿಲ್ಲ ಹೇಳಿ ಮಾತಾಜಿ. 21ನೇದು ಹೇಳಿ. ಅವ್ರಿಗೆ ನಾನು ನಾಳೆ ಹೇಳ್ಕೊಡ್ತೇನೆ ಈಗ ಹೇಳಿದವರು. 21 ಹೇಳ್ಬೇಕಾ ಮಾತಾಜಿ? ಉಳ್ದವ್ರು ನೆಕ್ಸ್ಟ್ ಹೇಳಿ. ಉಳ್ದವ್ರು ಒಂದ್ 3 ಜನ ಹೇಳಿ. ನೆಕ್ಸ್ಟ್ ಯಾರಿದ್ದಾರೆ ನೋಡಿ ಮಾತಾಜಿ. 3 ಜನರಿಗೆ ಇದು 30 ಹೇಳಿಸಿ. ಸಮಯ ಆಗಿದೆ. ರೇಖಾ ಮಾತಾಜಿ ಹೇಳಿ. ಉಮಾದೇವಿ ಮಾತಾಜಿ ಹೇಳಿ. ಅನಂತ್ ಕುಲಕರ್ಣಿ ಪ್ರಭುಜಿ ಹೇಳಿ. 3 ಜನ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಉಮಾದೇವಿ. ಸುಖ ಮಾಂತ್ಯತಿಕಂ ಯತ್ತದ್ ಬುದ್ಧಿ. ಹರೇ ಕೃಷ್ಣ ಮಾತಾಜಿ. ಇದನ್ನ ಹೇಳಿ. ಸುಖಂ ಆತ್ಯಂತಿಕಂ ಅಂತ ಹೇಳಿ. ಸುಖಂ ಆತ್ಯಂತಿಕಂ. ಸುಖಂ ಆತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯೇ ಮತೀಂದ್ರಿಯಂ ವೇತಿ ಯತ್ರ ನ ಚೈವಾಯಂ ಸ್ಥಿತಿಶ್ಚಲತಿ ತತ್ವತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸ್ಥಿತಶ್ಚಲತಿ ತತ್ವತಃ. ನಾನು ಓದ್ಲಾ ಮಾತಾಜಿ? ಸರ್ವಜ್ಞ ಮಾತಾಜಿ.
ಸರಿ ಹೋಗಿ ಸುಖಂ ಸರಿ ಆತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಮಾತೀಂದ್ರಿಯಂ ವೇತಿ ಯತ್ರ ನ ಚೈವಾಯಂ ಸ್ಥಿತ ಚಲತಿ ತತ್ವತಃ. ಸ್ಥಿತಶ್ಚಲತಿ ಚಲತಿ ಶಕೆ ಚಲತಿ ಚವತ್. ತತ್ವತಃ. ಸ್ಥಿತಶ್ಚಲತಿ ಅಲ್ಲಿ ಗ್ಯಾಪ್ ಬಿಡಿ ನಡೆಯುತ್ತೆ ಸ್ಥಿತ ಅಂದ್ಮೇಲೆ, ಇಲ್ಲಾಂದ್ರೆ ಕೂಡಿ ಸ್ಥಿತಶ್ಚಲತಿ ಶಕೆ ಚವತ್. ನೆಕ್ಸ್ಟ್ ಒಬ್ರು ಹೇಳಿ ಸಾಕು. ಒಬ್ರು ಹೇಳಿ ಯಾರು. ಹೇಳ್ತೀನಿ ಮಾತಾಡಿ. ಸುಖಂ ಆತ್ಯಂತಿಕಂ ಯತ್ತ ಬುದ್ಧಿಗ್ರಾಹಮತೀಂದ್ರಿಯಂ ವೇತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಧನ್ಯವಾದಗಳು ಮಾತಾಡಿ. ಇದು ಗ್ರಾಹ್ಯಂ ಅತೀಂದ್ರಿಯಂ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಗ್ರಾಹ್ಯಂ ಅತೀಂದ್ರಿಯಂ. ಆಯ್ತು ಮಾತಾಡಿ. ಗ್ರಾಹ್ಯಮ ಬರುತ್ತಲ್ಲ ಅಲ್ಲಿ, ಗ್ರಾಹ್ಯಮ ಅತೀಂದ್ರಿಯಂ. ಬುದ್ಧಿಗ್ರಾಹಮತೀಂದ್ರಿಯಂ. ಸರಿ ಹೋಯ್ತಾ ಮಾತಾಡಿ? ಸರಿ ಸರಿ, ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭು. ಧನ್ಯವಾದಗಳು. ಓಕೆ, ನಾಳೆಗೆ ಇದ್ರದ್ದು ಧನ್ಯವಾದಗಳು. ಡೌಟ್ಸ್ ಸೊಲ್ವ್ ಮಾಡೋಣ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಕೃಷ್ಣ.